ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ಲ ಮಾತುಕತೆಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಂದನೆಗಳು ಫಾದರ್, ನಮಸ್ಕಾರ, ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರೇ, ನಮಗೆಲ್ಲ ತಿಳಿದ ಹಾಗೆ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರಕ್ಕೆ 2013 ಜೂನ್ರಲ್ಲಿ ಪ್ರಧಾನ ಧರ್ಮಗುರುಗಳಾಗಿ ಬಂದು ಇಲ್ಲಿ ಅಧಿಕಾರ ವಹಿಸಿಕೊಂಡು ನಾವು ನೋಡುವಾಗ ನಿನ್ನೆ ಮೊನ್ನೆಯ ಹಾಗೆ ಅದು ಕಳೆದು ಹೋಗಿದೆ. ಸುದೀರ್ಘ 7 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ 7 ವರ್ಷಗಳ ಅವಧಿಯಲ್ಲಿ ತುಂಬ ಅಭಿವೃದ್ಧಿಗಳು ಆಗಿವೆ, ತುಂಬ ಹೊಸ ನೀರು ಹರಿದು ಹೋಗಿದೆ, ಹೊಸ ಹೊಸ ಅನುಭವಗಳು ಈ ಊರಿನಲ್ಲಿ ಆಗಿದೆ. ಈ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ವಂದನೀಯ ಫಾದರ್ ಅವರು ಇಲ್ಲಿ ಸೇವೆ ಸಲ್ಲಿಸಿ ಇದೀಗ ನಮ್ಮ ಹತ್ತಿರದ ಬಿಜೈ ಚರ್ಚಿಗೆ, ಮಂಗಳೂರಿನ ಬಿಜೈ ಚರ್ಚಿಗೆ ವರ್ಗಾವಣೆಗೊಳ್ತಾ ಇದ್ದಾರೆ. ನಮಗೆ ಹತ್ತಿರದಲ್ಲೇ ಇದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಈ ವಿಶೇಷ ಮಾತುಕತೆಯಲ್ಲಿ ಫಾದರ್ ಅವರೇ, 2013 ಜೂನ್ ನೀವು ಇಲ್ಲಿಗೆ ಬಂದಾಗ ಮತ್ತು ಈಗ ಹೋಗುವಾಗ ಮಧ್ಯೆ 7 ವರ್ಷಗಳು ಹೇಗೆ ಕಳೆದು ಹೋಯ್ತು ಅಂತ ಗೊತ್ತಾಗೋದಿಲ್ಲ ಫಾದರ್, ಏನು ಅನ್ನಿಸ್ತಾ ಇದೆ? ಪ್ರಿಯ ವೀಕ್ಷಕರೇ, ಹೊಸಕುರಲ್ TV ಚಾನಲ್ ಮೂಲಕ ನಿಮ್ಮೊಡನೆ ಒಂದೆರಡು ಮಾತುಗಳನ್ನಾಡಲಂತೂ ಖಂಡಿತವಾಗಿಯೂ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಕಳೆದ 7 ವರ್ಷಗಳು ಯಾವ ರೀತಿಯಲ್ಲಿ ಸಂದು ಹೋಗಿವೆ ಎಂಬುದು ಹೇಳುವುದು ಬಹಳ ಕಷ್ಟ. 7 ವರ್ಷಗಳು 7 ಗಳಿಗೆಯಂತೆ ಹೋಗಿವೆ ಅಂತ ನಾನು ಹೇಳಬೇಕು. ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ನಮ್ಮ ಧರ್ಮಾಧ್ಯಕ್ಷರು ಅವರು ಎಲ್ಲ ಗುರುಗಳಿಗೆ 6 ವರ್ಷಕ್ಕೊಮ್ಮೆ 7 ವರ್ಷಕ್ಕೊಮ್ಮೆ ವರ್ಗಾವಣೆ ಮಾಡುತ್ತಾರೆ. ವಿಷಯ ಇಷ್ಟೇ, ಒಬ್ಬ ಗುರುಗಳು 5-6 ವರ್ಷ ಒಂದೆಡೆ ಸೇವೆ ಸಲ್ಲಿಸಿದ ನಂತರ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಸೇವೆ ಸಲ್ಲಿಸುವುದು ನಮ್ಮ ರೂಢಿ. ಅದಕ್ಕನುಗುಣವಾಗಿ 2013ನೇ ಇಸವಿಯಲ್ಲಿ ಜೂನ್ ತಿಂಗಳ 1ನೇ ತಾರೀಕಿಗೆ ನಾನು ಇಲ್ಲಿಗೆ ಬಂದಿದ್ದೆ. ಈಗ 2020ನೇ ಇಸವಿಯ ಜುಲೈ ತಿಂಗಳು 30 ತಾರೀಕಿನಂದು, ಅಂದರೆ ಈ ವಾರದಲ್ಲಿ ಗುರುವಾರದ ದಿನ ನಾನು ಇಲ್ಲಿನಿಂದ ಬಿಜೆ ಚರ್ಚಿಗೆ ವರ್ಗಾವಣೆ ಆಗ್ತಾ ಹೋಗ್ತಾ ಇದ್ದೇನೆ. ಇಲ್ಲಿಗೆ ಬಂದಾಗ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಭೀತಿ ಇತ್ತು. ನಾನು ಹೇಗೆ ಇಲ್ಲಿ ಬಂದ ಮೇಲೆ ಜಯಶಾಲಿ ಆಗುತ್ತೇನೋ ಇಲ್ಲವೋ ಎಂಬ ಒಂದು ಭೀತಿ. ಕಾರಣ ಇಷ್ಟೇ, ಇಲ್ಲಿಗೆ ಬರುವ ಮುಂಚಿತವಾಗಿ ಸುಮಾರು ಒಂದು 13 ವರ್ಷ ಶಿಕ್ಷಕನಾಗಿ, ಪ್ರೊಫೆಸರ್ ಆಗಿ, ಜೆಪ್ಪು ಸೆಮಿನರಿಯಲ್ಲಿ ಪ್ರಾಧ್ಯಾಪಕನಾಗಿ ನಾನು ಸೇವೆ ಸಲ್ಲಿಸುತ್ತಾ ಇದ್ದೆ. ಆದರೆ ಜನರೊಡನೆ ಒಂದು ವಿಚಾರಣೆಯಲ್ಲಿ, ಒಂದು ಚರ್ಚಿನಲ್ಲಿ ನಾನು ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿರಲಿಲ್ಲ. ಆದರೆ ಅಲ್ಲಿ ಗುರುಗಳಾಗಲು ಕಲಿಯುವವರಿಗೆ ಹೇಳಿಕೊಡುವ ಪಾಠಗಳಲ್ಲಿ ಒಂದು ಪಾಠ ಚರ್ಚಿನ ಬಗ್ಗೆ, ಚರ್ಚಿನಲ್ಲಿ ಯಾವ ರೀತಿಯ ಜೀವನ, ಚರ್ಚಿನ ಒಳಗೆ, ಕುಟುಂಬದಲ್ಲಿ, ಪ್ರಪಂಚದಲ್ಲಿ ಯಾವ ರೀತಿಯ ಸಂಬಂಧ, ಇವುಗಳ ಬಗ್ಗೆ ನಾನು ಪಾಠ ಹೇಳಿಕೊಡ್ತಿದ್ದೆ. ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಲ್ಲಿಗೆ ಬಂದಾಗ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಲು, ಅದೇ ರೀತಿಯ ಪ್ರೇರಣೆಯನ್ನು ಜನರಿಗೆ ನೀಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡಿದೆ. ಪ್ರಥಮ ಹಂತದಲ್ಲಿ ಬೆದರಿಕೆ, ಭಯ ಸ್ವಲ್ಪ ಇತ್ತಾದರೂ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿಲ್ಲ. ಆದರೆ ವರ್ಷದ ನಂತರ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುವಾಗ ಖಂಡಿತವಾಗಿಯೂ ಜನರೊಡನೆ ಸಂಬಂಧ ಬೆಳೆಸುವಾಗ ಆತ್ಮೀಯತೆ ಬೆಳೆಯಿತು, ಪ್ರೀತಿ ಬೆಳೆಯಿತು, ಸಹಕಾರ ಬೆಳೆಯಿತು, ಸೌಹಾರ್ದತೆಯ ಜೀವನ ಬೆಳೆಯಿತು. ಆದುದರಿಂದ ಈಗ 7 ವರ್ಷಗಳನ್ನು ಕಳೆದು ಇಲ್ಲಿಂದ ಬಿಜೈ ಚರ್ಚಿಗೆ ಹೋಗುವಾಗ ಒಂದು ರೀತಿಯ ತೃಪ್ತಿ, ಒಂದು ರೀತಿಯ ಸಂತೋಷ ಮನಸ್ಸಿನ ಆಳದಲ್ಲಿದೆ. ಸಂತೋಷ ಯಾಕೆಂದರೆ ಒಂದು ಸಾರ್ಥಕ ಜೀವನ ಈ ತೊಕ್ಕೊಟ್ಟು ಉಳ್ಳಾಲದ ಪೆರ್ಮಣೂರಿನ ಪರಿಸರದಲ್ಲಿ ಸಾಧ್ಯವಾಯಿತು ಎಂಬುದೊಂದು ನನ್ನ ಅನಿಸಿಕೆ. ಅದರಿಂದ ನನಗೆ ಬಹಳಷ್ಟು ತೃಪ್ತಿ ಮತ್ತು ಸಂತೋಷ ಸಿಕ್ಕಿದೆ. ಫಾದರ್ ಅವರು, ನೀವು ಬರುವ ಸಂದರ್ಭದಲ್ಲಿ ನಾವು ಹೊಸಕುರಲ್ ವಾಹಿನಿ ದಶಮ ಸಂಭ್ರಮಕ್ಕೆ ತಯಾರಾಗ್ತಾ ಇದ್ದೆವು. ಆ ದಶಮ ಸಂಭ್ರಮಕ್ಕೆ ತಯಾರಾಗುವ ಸಂದರ್ಭದಲ್ಲಿ ಬಹುಶಃ ಜೂನ್ನಿಂದಲೇ ನಮ್ಮ ಮೀಟಿಂಗ್ಗಳು ಸ್ಟಾರ್ಟ್ ಆಯಿತು. ಆ ಒಂದು ಮೀಟಿಂಗಲ್ಲಿ ಬಂದು ಒಂದು ಇಫ್ತಾರ್ ಕೂಟ ಮಾಡುವ ಸೌಹಾರ್ದವಾಗಿ, ಯಾಕೆಂದರೆ ಆ ಸಂದರ್ಭದಲ್ಲಿ ರಂಜಾನ್ ತಿಂಗಳಿತ್ತು. ಆ ಸಲಹೆಯನ್ನು ತೆಕ್ಕೊಂಡು ನಾನು ನಮ್ಮವರೊಟ್ಟಿಗೆ ಸಮಾಲೋಚಿಸಿದಾಗ ಅದು ಒಂದು ಇಫ್ತಾರಿಗೆ ಸೀಮಿತ ಆಗೋದು ಬೇಡ, ದೀಪಾವಳಿ ಬೇಕು, ಕ್ರಿಸ್ಮಸ್ ಮಾಡಬೇಕು ಎನ್ನುವಂತಹ ಆಲೋಚನೆಗಳು ಬಂತು. ಆ ಸಂದರ್ಭದಲ್ಲಿ ನೀವು ನಮ್ಮ ಒಂದು ಮೀಟಿಂಗಿಗೆ ಬಂದರೆ ಅದನ್ನೆಲ್ಲ ಮಾಡುವ ಅಂತ ಹೇಳಿದ್ರಿ.
ಆ ನೆನಪುಗಳು ಹೇಗಿವೆ ಫಾದರ್? ಆ ಕಾರ್ಯಕ್ರಮಗಳು ಈಗ ಅದು ಇತಿಹಾಸ ಆಗಿದೆ ಉಳ್ಳಾಲದಲ್ಲಿ. ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುವಾಗ ನಾವು ವಿಶೇಷವಾಗಿ ಬೈಬಲಿನ ಚಿಂತನೆಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಬೈಬಲ್ ನಮಗೆ ಪರರನ್ನು ಪ್ರೀತಿಸು ಅಂತ ಹೇಳ್ತದೆ, ಪರರನ್ನು ಕ್ಷಮಿಸು ಅಂತ ಹೇಳ್ತದೆ, ಪರರೊಡನೆ ಸೌಹಾರ್ದತೆ ಬಾಳನ್ನು ಬೆಳೆಸು ಅಂತ ಹೇಳ್ತಾ ಇರ್ತದೆ. ಹಾಗಿರುವಾಗ ಈ ಪೊಸಕುರಲ್ ದಶಮಾನೋತ್ಸವ ಸಂದರ್ಭ ಒಂದು ರೀತಿಯಲ್ಲಿ ಇಂತಹ ಸೌಹಾರ್ದತೆಯ ಬಾಳಿಗೆ ಒಂದು ಪ್ರೇರಣೆ ಎಂಬುದು ನನ್ನ ಮನಸ್ಸಿನಲ್ಲಿ ಮೂಡಿಬಂತು. ತಾವುಗಳೆಲ್ಲ ಇಲ್ಲಿಗೆ ಬಂದಾಗ ಅದರಲ್ಲಿ ಕ್ರೈಸ್ತ ಬಾಂಧವರಿದ್ದರು, ಮುಸಲ್ಮಾನ್ ಸಮುದಾಯಕ್ಕೆ ಇದ್ದರು, ಹಿಂದೂಗಳಿದ್ದರು. ಎಲ್ಲರೂ ಒಟ್ಟಾಗಿ ಸೇರಿ ಈ ಪರಿಸರದಲ್ಲಿ ಒಂದು ರೀತಿಯಲ್ಲಿ ಸೌಹಾರ್ದತೆಯ ಬಾಳಿಗೆ ನೀವು ಪ್ರೇರಣೆ ಕೊಡ್ತಾ ಇದ್ದೀರಲ್ಲ, ಅದರೊಡನೆ ನನಗೆ ಕೈ ಜೋಡಿಸಬೇಕು ಎಂಬ ಒಂದು ಅರಿವು ನನ್ನಲ್ಲಿ ಮೂಡಿತು. ಆದುದರಿಂದ ವಿತ್ ಓಪನ್ ಮೈಂಡ್ ಅಂತ ಹೇಳ್ತೇವೆ ನಾವು, ನಿರಾಳವಾಗಿ ನೀವು ಬಂದಾಗ ನಾನು ಹೇಳಿದೆ, ನಾನು ನಿಮ್ಮೊಡನೆ ಇದ್ದೇನೆ. ಇಫ್ತಾರ್ ಕೂಟ 2013ರಲ್ಲಿ ನಾವು ನಡೆಸಿದಾಗ ಅದೊಂದು ದೊಡ್ಡ ಸಭೆ ಆಗಿರಲಿಲ್ಲ, ಚಿಕ್ಕ ಸಭೆ. ಆದರೂ ಎಲ್ಲ ಧರ್ಮದವರು ಅಲ್ಲಿ ಸೇರಿದ್ದರು. ಮಾತಾಡುವ ರೀತಿ, ಸಂದೇಶ ಕೊಟ್ಟ ರೀತಿ, ಒಬ್ಬರನ್ನೊಬ್ಬರು ಪರಿಚಯಿಸಿಕೊಳ್ಳೋ ರೀತಿ, ಅಲ್ಲೊಂದು ನಗುಮುಖದ ಸಂತೋಷದ ಮನೋಭಾವ. ಎಲ್ಲರನ್ನೂ ಅರಿತವರು, ಎಲ್ಲರೂ ಒಟ್ಟಾಗಿ ಒಂದೇ ಉದ್ದೇಶದಿಂದ ಸೇರಿದವರು. ಅದನ್ನು ನೋಡಿದಾಗ ನನಗೆ ಅದು ಕೇವಲ ಈ ದಶಮಾನೋತ್ಸವದ ಒಂದು ಸಂಭ್ರಮಕ್ಕೆ ಮಾತ್ರ ಸೀಮಿತ ಆಗಬಾರದು. ಬದಲಾಗಿ ಕ್ರೈಸ್ತರರು ಇರಲಿ, ಹಿಂದೂಗಳಿರಲಿ, ಯಾವುದೇ ಧರ್ಮೀಯರಿರಲಿ, ಮುಸಲ್ಮಾನರಿರಲಿ, ಆಯಾ ಧರ್ಮಗಳ ಹಬ್ಬಗಳನ್ನು ಆಚರಿಸುವಾಗ ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಸಂಭ್ರಮಗಳನ್ನು ಆಚರಿಸುವಾಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಅರಿವು ಮೂಡಿಸಲು ಸಾಧ್ಯ. ಅದಕ್ಕೆ ಈ ಪೊಸಕುರಲ್ ವಾಹಿನಿಯ ಮೂಲಕ ಖಂಡಿತವಾಗಿ ನಮ್ಮ ಪರಿಸರಕ್ಕೆ ಸಂದೇಶ ನೀಡಲು ಸಾಧ್ಯ ಎಂಬುದು ನನ್ನ ಅನಿಸಿಕೆಯಾಗಿತ್ತು. ಅಷ್ಟು ಮಾತ್ರವಲ್ಲ, ಜಗತ್ತಿನಲ್ಲಿ ಎಲ್ಲಿ ಕೂಡ ಹೋದರೆ ಉಳ್ಳಾಲದ ಬಗ್ಗೆ ಮಾತಾಡುವಾಗ ಒಳ್ಳೆಯ ಮಾತುಗಳನ್ನು ಆಡುವುದಿಲ್ಲ. ಜನರು ಮಾತಾಡೋದು ಯಾವಾಗಲೂ ಜಗಳದ ವಿಷಯದಲ್ಲಿ. ಉಳ್ಳಾಲಕ್ಕೆ ಒಂದು ಖ್ಯಾತಿ ಇದೆ, ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳಿಕೊಂಡು, ಬಹಳ ಇದೊಂದು ಕೆಟ್ಟ ಹೆಸರು ನಮಗೆ ಫಾದರ್. ಆದರೆ ಈ ದಶಮಾನೋತ್ಸವದ ನಂತರ, ಅಂದರೆ 2013ರ ನಂತರ ನನಗೆ ಗೊತ್ತಿರುವ ಪ್ರಕಾರ ಈ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ನಡೆದದ್ದು ಬಹಳಷ್ಟು ವಿರಳ. ಕೆಲವೊಮ್ಮೆ ರಾಜಕೀಯ ಶಕ್ತಿಗಳು ನಿಗೂಢವಾಗಿ ಉಪದ್ರ ಮಾಡುವುದು ಸಾಧ್ಯ, ಯಾಕಂದರೆ ಅದರಲ್ಲೊಂದು ರಾಜಕೀಯ ಇಂಟ್ರೆಸ್ಟ್ ಅಂತ ಇರ್ತದೆ. ಆದರೆ ಸಮಾಜದಲ್ಲಿ ನಾವು ಬಾಳುವಾಗ ಅಂತಹ ಚಿಂತನೆಯನ್ನು ಖಂಡಿತವಾಗಿ ಇಟ್ಟುಕೊಳ್ಳಬಾರದು. ಅದೇ ರೀತಿ ಜಗತ್ತಿಗೆ ಕೂಡ ನಾವು ಕೋಮು ಗಲಭೆ ಇಲ್ಲದೆ ಸೌಹಾರ್ದತೆಯಿಂದ ಬಾಳು ನಡೆಸ್ತಾ ಇದ್ದೇವೆ. ಭಯಭೀತಿಯಿಂದ ಜನರು ದೂರ ಇದ್ದಾರೆ. ಒಟ್ಟಾಗಿ ಅವರು ಏನು ಹೇಳ್ತಾರೆ, ಪರಸ್ಪರ ಪ್ರೀತಿಯಿಂದ ಸೇವೆ ಮಾಡುತ್ತಾ ಅಥವಾ ಸಹಾಯ ಹಸ್ತವನ್ನು ನೀಡುತ್ತಾ ಜೀವಿಸ್ತಾರೆ ಎಂಬುದು ಈ ಪೊಸಕುರಲ್ ಟಿವಿಯ ಮೂಲಕ ಬಹಳಷ್ಟು ಜನರಿಗೆ ಗೊತ್ತಾಗಿದೆ, ತಿಳಿದು ಬಂದಿದೆ. ಅದೊಂದು ಸಂತೋಷದ ವಿಷಯ. ಪೊಸಕುರಲ್ನ ಸೌಹಾರ್ದ ಕಾರ್ಯಕ್ರಮಗಳು ವರ್ಷದಿಂದ ವರ್ಷಕ್ಕೆ ಜನಪ್ರಿಯತೆ ಪಡೆಯಿತು. ಅದರೊಟ್ಟಿಗೆ ಇಲ್ಲಿ ತುಂಬ ಸೌಹಾರ್ದ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದ್ದೀರಿ ಫಾದರ್. ಹೆಚ್ಚಿನ ಎಲ್ಲ ಕಡೆಗೆ ನಿಮ್ಮನ್ನು ಕರೀತಾ ಇದ್ದೀರಿ, ಯಾಕೆಂದರೆ ನೀವೊಂದು ಪ್ರೇರಣೆ ಆಗಿದ್ದೀರಿ. ಈ ಎಲ್ಲ ಅನುಭವ ಏನು ಹೇಳ್ತದೆ ಫಾದರ್? ಇಲ್ಲಿ ಒಂದು ಬದಲಾವಣೆ ಬೇಕು ಅಂತ ಜನರಿಗೆ ಇದೆ. ಯಾವುದೇ ದೇವಸ್ಥಾನವಿರಲಿ, ದೈವಸ್ಥಾನವಿರಲಿ, ಮಸೀದಿ ಇರಲಿ, ಮಂದಿರವಿರಲಿ, ಈ ಜಾಗಗಳಿಗೆ ನನಗೆ ಆಹ್ವಾನವನ್ನು ನೀಡಿದಾಗ ನಾನು ಪ್ರಪ್ರಥಮವಾಗಿ ಮಾಡುವುದಿಷ್ಟೇ, ಆಯಾ ಧರ್ಮಕ್ಕೆ ಸಂಬಂಧಪಟ್ಟ ಯಾವ ಪುರಾಣಗಳಿವೆ, ಪವಿತ್ರ ಗ್ರಂಥಗಳಿವೆ, ಅದನ್ನು ಸ್ವಲ್ಪ ನೋಡುವುದು. ಉದಾಹರಣೆಗೆ ಬೈಬಲ್ ಇರಲಿ, ಭಗವದ್ಗೀತೆ ಇರಲಿ, ಶ್ರೀ ನಾರಾಯಣ ಗುರುವರ ಧರ್ಮ ಅಥವಾ ಅವರ ಚಿಂತನೆಗಳಿರಲಿ, ಸ್ವಾಮಿ ಕೊರಗಜ್ಜರ ಅವರ ಆದಿಸ್ಥಾನ ಅದರ ಬಗ್ಗೆ ಸ್ವಲ್ಪ ಮಾಹಿತಿ, ದರ್ಗಾದ ಬಗ್ಗೆ ಮಾಹಿತಿ, ಮಸೀದಿಗಳ ಬಗ್ಗೆ ಮಾಹಿತಿ, ಸೋಮನಾಥೇಶ್ವರ ದೇವಸ್ಥಾನದ ಬಗ್ಗೆ ಅದರ ಚರಿತ್ರೆ, ಇವುಗಳನ್ನು ಸ್ವಲ್ಪ ಓದಿ ಅದರ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನವನ್ನು ನಾನು ಪ್ರಪ್ರಥಮವಾಗಿ ಮಾಡುತ್ತೇನೆ. ಯಾವಾಗ ನನಗೆ ಅದರ ಸಾರ ಅರ್ಥೈಸುವ ಪ್ರಯತ್ನ ಸಫಲವಾಗ್ತದೆ, ಅದನ್ನು ಸಂದೇಶದಲ್ಲಿ ಜನರಿಗೆ ಹೇಳಿಕೊಡಲು ಸಾಧ್ಯವಾಗ್ತದೆ. ಏಕೆಂದರೆ ಹಲವಾರು ಬಾರಿ ಜನರು ಅದರ ಸಂಪ್ರದಾಯವೇನು, ಅದರ ಚರಿತ್ರೆ ಏನು ಎಂಬುದರ ಬಗ್ಗೆ ಗಮನ ನೀಡುವುದಿಲ್ಲ.
ದಿನನಿತ್ಯದ ಜೀವನಕ್ಕೆ ನಾವು ಗಮನ ಕೊಡುತ್ತೇವೆ, ಆದರೂ ಈ ಪ್ರಾಮುಖ್ಯತೆಯ ಸ್ಥಳಗಳು ಅಥವಾ ಅಲ್ಲಿಂದ ಮೂಡಿಬರುವ ಸೌಹಾರ್ದತೆ ಏನಿದೆ ಅದಕ್ಕೆ ಯಾರೆಲ್ಲರೂ ಆಹ್ವಾನಿತರಿದ್ದಾರೆ, ಅತಿಥಿಗಳಾಗಿ ಬರ್ತಾರೆ, ಅವರು ಕೇವಲ ನಾನು ಇಲ್ಲಿ ಬಂದಿದ್ದೇನೆ ಶುಭ ಕೋರ್ತೇನೆ ಅಂತ ಹೇಳಿದರೆ ಸಾಕಾಗದು. ಬದಲಾಗಿ ಒಂದು ಸ್ಫುಟವಾದ ಒಂದು ಚಿಕ್ಕ ಸಂದೇಶವನ್ನು 2 ನಿಮಿಷದ ಸಂದೇಶ ಕೊಟ್ಟರೂ ಸಾಕು. ಉದ್ದದ ಭಾಷಣದ ಬದಲು ಅರ್ಥಗರ್ಭಿತವಾದ ಒಂದು ಚಿಕ್ಕ ಸಂದೇಶ, ಅದು ಜನರಲ್ಲಿ ಅರಿವು ಮೂಡಿಸ್ತದೆ, ಅವರಿಗೆ ಒಂದು ಹೊಸ ಚಿಂತನೆ ಮೂಡಿ ಬರ್ತದೆ. ಇದರ ಮೂಲಕ ನಮಗೆ ಖಂಡಿತವಾಗಿಯೂ ಜನರನ್ನು ಒಟ್ಟಿಗೆ ತರಲು ಸಾಧ್ಯವಾಗ್ತದೆ. ಆದುದರಿಂದ ಕಳೆದ 7 ವರ್ಷಗಳಲ್ಲಿ ಅದು ಯಾವುದೇ ಧರ್ಮದವರಿರಲಿ, ಯಾವುದೇ ದೇವಸ್ಥಾನ ಮಸೀದಿ ಚರ್ಚ್ ಇರಲಿ, ಆಯಾ ವಾರ್ಷಿಕೋತ್ಸವ ಇರಬಹುದು, ಬ್ರಹ್ಮಕಲಶೋತ್ಸವ ಇರಬಹುದು, ಪುನಃ ಪ್ರತಿಷ್ಠಾನ ಕಾರ್ಯಕ್ರಮಗಳಿರಬಹುದು, ಆ ಕಾರ್ಯಕ್ರಮಗಳಲ್ಲಿ ನಾನು ಸಂತೋಷದಿಂದ ಪಾಲ್ಗೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಇಲ್ಲಿರುವ ಒಂದು ಚಿಕ್ಕ ಸಮುದಾಯ, ಕ್ರೈಸ್ತ ಸಮುದಾಯ, ಒಂದು ಚಿಕ್ಕ ಸಮುದಾಯ, ಸುಮಾರು 1,000 ಕುಟುಂಬಗಳು, ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇವೆ. ಅವರ ಒಬ್ಬ ನಾಯಕನಾಗಿ, ಒಬ್ಬ ಗುರುಗಳಾಗಿ ನಾನು ಅಲ್ಲಿಗೆ ಬಂದಾಗ ಇಡೀ ನಮ್ಮ ಪವಿತ್ರ ಸಭೆ ಅಥವಾ ಚರ್ಚ್ ಅಂತ ಹೇಳ್ತೇವೆ, ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಒಂದು ಸಂದೇಶವನ್ನು ನಾವು ನೀಡ್ತೇವೆ. ಏಕೆಂದರೆ ನಮ್ಮ ಸಂಪ್ರದಾಯದ ಪ್ರಕಾರ, ಚರ್ಚ್ ಸಂಪ್ರದಾಯದ ಪ್ರಕಾರ, ಧರ್ಮಗುರುಗಳು ಯಾವಾಗ ಒಂದು ಮಾತನಾಡುತ್ತಾರೆ ಅದಕ್ಕೆ ಗೌರವವಿದೆ. ಯಾವಾಗ ಅವರೊಂದು ಸಲಹೆಯನ್ನು ಕೊಡ್ತಾರೆ ಅದನ್ನು ಜನರು ಪಾಲಿಸುತ್ತಾರೆ. ಯಾವಾಗ ಒಂದು ಜಾಗಕ್ಕೆ ಧರ್ಮಗುರುಗಳು ಹೋಗ್ತಾರೆ ಅದು ಒಂದು ಪವಿತ್ರ ಜಾಗ ಎಂಬುದರಿಗೆ ಜನರಿಗೆ ಅರಿವು ಮೂಡ್ತದೆ. ಇಂತಹ ಒಂದು ಸುಂದರವಾದ ಜೀವನ ರೀತಿ, ಜೀವನ ಶೈಲಿ ನಮ್ಮಲ್ಲಿದೆ. ಆ ಚಿಂತನೆ ಜನರಲ್ಲಿ ಇರುವ ಕಾರಣ ನನಗೆ ಯಾವುದೇ ಧರ್ಮದವರಿಲ್ಲ, ನಾವೆಲ್ಲರೂ ದೇವರ ಮಕ್ಕಳೆಂದು ಅರ್ಥೈಸಿಕೊಂಡು ಹೋಗಿದ್ದಾಗ ನಮ್ಮ ಸಮುದಾಯ ಜನರಿಂದ ಕೂಡ ಪ್ರೇರಣೆ, ಪ್ರೋತ್ಸಾಹ ಸಿಕ್ಕಿತ್ತೆ ವಿನಃ ಯಾರು ಕೂಡ ನನಗೆ ಪ್ರಶ್ನೆ ಮಾಡಿಲ್ಲ, ನೀವು ಯಾತಕ್ಕೋಸ್ಕರ ಅಲ್ಲಿ ಹೋದದ್ದು, ದೇವಸ್ಥಾನಕ್ಕೆ ಯಾಕೆ ಹೋದಿರಿ, ದೈವಸ್ಥಾನಕ್ಕೆ ಯಾಕೆ ಹೋದಿರಿ, ಮಸೀದಿಗೆ ಯಾಕೆ ಹೋದಿರಿ, ಬಯಲಾಟಕ್ಕೆ ಯಾಕೆ ಹೋದಿರಿ, ಯಾರೂ ಕೇಳಲಿಲ್ಲ. ಬದಲಾಗಿ ತುಂಬ ಸಂತೋಷದ ಒಂದು ಪ್ರೋತ್ಸಾಹದ ರೀತಿಯಿಂದ ನನಗಂತೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ನಿಜವಾಗಿ ಜನರೊಡನೆ ಸ್ಪಂದಿಸಿ ಅವರನ್ನು ಮಾತಾಡಿಸಿ ಒಂದು ಏನು ಹೇಳ್ತಾರೆ, ಒಂದು ಬಹಳಷ್ಟು ಸಂತೋಷದ ಜೀವನಕ್ಕೆ ಅದು ಸ್ಫೂರ್ತಿಯಾಯಿತು. ಈಗ ಈ ಚರ್ಚಿಗೆ ನೀವು ಬಂದು 7 ವರ್ಷ ಸೇವೆ ಸಲ್ಲಿಸಿದ್ರಿ. ಹೊರಗೆ ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಜನರು ನಿಮ್ಮನ್ನು ಪ್ರೀತಿಸ್ತಾ ಇದ್ರು. ಯಾವುದೇ ಕಾರ್ಯಕ್ರಮ ಇರಲಿ, ಅವರೊಂದು ನಮಗೆ ಅತಿಥಿಯಾಗಿ ಬರಬೇಕು ಎನ್ನುವಂತಹ ಒಂದು ಮಾತು ಅಲ್ಲಿ ಕೇಳಿ ಬರ್ತಾ ಇತ್ತು. ಹೆಚ್ಚಿನ ಸಭೆಗಳಲ್ಲಿ ನಾನು ಇರ್ತಾ ಇದ್ದೆ, ಅವರು ಒಮ್ಮೊಮ್ಮೆ ನನ್ನ ಹತ್ರ ಕೇಳ್ತಾ ಇದ್ರು, ಒಮ್ಮೊಮ್ಮೆ ಇಲ್ಲಿ ಬಂದು ಮಾತಾಡ್ತಾ ಇದ್ರು. ಈ ಚರ್ಚಿನ ಅಭಿವೃದ್ಧಿ ಕೆಲಸಗಳು ಕೂಡ ಅಷ್ಟೇ ಮಾಡಿದ್ದೀರಿ. ಈಗ ನೀವು ಹೇಳಿದ್ರಿ ಎಲ್ಲರೂ ಇದಕ್ಕೆ ಒಪ್ಪಿಕೊಳ್ಳಿದ್ರು, ಎಲ್ಲರೂ ಒಂದು ಹೊಸ ರೀತಿಯಲ್ಲಿ ತೆರೆದುಕೊಂಡ್ರು ಹೇಳಿಕೊಂಡು. ಬಹುಶಃ ಸಮಾಜದಲ್ಲಿ ಒಂದು ಬೆರೆಯುವಿಕೆಯ ಕಾರ್ಯಕ್ರಮ ಹೆಚ್ಚಾಯಿತು. ಈ ಸಂದರ್ಭದಲ್ಲಿ ಈ ಚರ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೇಗೆ ಸಾಧಿಸಿದ್ರಿ? ನಮ್ಮ ಈ ಸಂತ ಸೆಬಾಸ್ಟಿಯನ್ ಕ್ಷೇತ್ರಕ್ಕೆ ನಿಮಗೆ ತಿಳಿದಿರೋ ಪ್ರಕಾರ 102 ವರ್ಷದ ಚರಿತ್ರೆ ಇದೆ. ಅದನ್ನು ನಾನು ಕೇಳಬೇಕಂತ ಇದೆ, ತೊಂದರೆ ಇಲ್ಲ. ಈ ಚರಿತ್ರೆಯನ್ನು ನೋಡುವಾಗ ಇಲ್ಲಿಗೆ ಬಂದ ಗುರುಗಳು ಒಂದು ಸಂಪ್ರದಾಯವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಒಂದು ವಿಶೇಷ ಕ್ರೈಸ್ತ ಅನುಭವದ ಒಂದು ಸಂಪ್ರದಾಯವಿದೆ. ಚರಿತ್ರೆ ಓದುವಾಗ ಅದು ಗೊತ್ತಾಗ್ತದೆ. ಚರಿತ್ರೆಯ ಎಲ್ಲ ಹಂತಗಳಲ್ಲಿ ಜನರನ್ನು ಒಗ್ಗೂಡಿಸಿ ದೇವರ ಹತ್ತಿರ ಹೋಗುವಂಥ ಒಂದು ಪ್ರಯತ್ನ. ವಿಶೇಷವಾಗಿ ಧರ್ಮಗುರುಗಳಾಗಿ ಈ ಚರ್ಚಿನ ಆಂತರಿಕ ಜೀವನದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದರಲ್ಲಿ ಹಲವಾರು ರೀತಿಯ ಸಂಬಂಧಗಳು ಅತಿ ಅಗತ್ಯ. ಒಂದು ಸಂಬಂಧ ದೇವರೊಡನೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಹೇಳ್ತೇವೆ. ನಮ್ಮಲ್ಲಿ ಕೂಡ ನಮ್ಮನ್ನು ಸೃಷ್ಟಿಸಿದಾತ ಇದ್ದಾನೆ, ನಮ್ಮನ್ನು ರಕ್ಷಿಸುವ ಯೇಸು ಸ್ವಾಮಿ ಇದ್ದಾನೆ, ನಮ್ಮನ್ನು ಪವಿತ್ರಗೊಳಿಸುವ ದೇವರ ಆತ್ಮ ಇದ್ದಾನೆ ಎಂಬ ಏನು ಹೇಳ್ತೇವೆ ಚಿಂತನೆ, ತ್ರಿಯೇಕ ದೇವನ ಚಿಂತನೆ ನಮಗೆ. ಆ ಸಂಬಂಧ, ಭಗವಂತ ನೀನು ನನ್ನ ಸೃಷ್ಟಿಸಿದ್ಯಾ, ನಿನಗೆ ನಮೋ, ನಿನಗೆ ಸ್ತೋತ್ರ, ಅದು ಒಂದು ರೀತಿಯ ಸಂಬಂಧ. ಎರಡನೇ ರೀತಿಯ ಸಂಬಂಧ, ಅದೆಷ್ಟು ಆಳ ಇದೆ ನಮ್ಮ ಜೀವನದಲ್ಲಿ, ಎಷ್ಟು ವಿಶ್ವಾಸ, ದೇವರಲ್ಲಿರೋ ವಿಶ್ವಾಸ ನನ್ನ ಜೀವನಕ್ಕೆ ಯಾವ ರೀತಿಯಲ್ಲಿ ಆ ದೃಢ ನಂಬಿಕೆ ನನಗೆ ಪ್ರೋತ್ಸಾಹ ಕೊಡ್ತದೆ, ಯಾವ ರೀತಿಯಲ್ಲಿ ನನಗೆ ಪ್ರೇರಣೆ ಕೊಡ್ತದೆ, ಕಷ್ಟ ನಷ್ಟಗಳು ಸಮಸ್ಯೆಗಳಿದ್ದರೂ ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಅದು ನಮಗೆ ಪ್ರೇರಣೆ ಆಗ್ತದೆ. ಆ ವಿಶ್ವಾಸ, ಆ ಭರವಸೆ, ಆ ಪ್ರೀತಿ ಅತಿ ಅಗತ್ಯ. ಅದು ನನ್ನ ಜೀವನ ಮಾತ್ರವಲ್ಲ, ಇಡೀ ಸಮುದಾಯದ ಜೀವನ. ನಮ್ಮಲ್ಲಿ ಒಂದು ಚಿಂತನೆ ಎಂದು ಸ್ಪಷ್ಟ, ನಾನು ಈ ಜಗತ್ತಿನಲ್ಲಿ ಜೀವಿಸ್ತಾ ಇದ್ದೇನಾದರೆ ಅದು ನನಗೋಸ್ಕರ ಅಲ್ಲ, ನಾನು ಎಲ್ಲರಿಗೋಸ್ಕರ ಜೀವಿಸ್ತೇನೆ. ಆದುದರಿಂದ ನಮ್ಮ ಸಂಪ್ರದಾಯದಲ್ಲಿ ಕೂಡ ಭಾನುವಾರ ಚರ್ಚಿಗೆ ಬರುವಾಗ ಒಬ್ಬೊಬ್ಬರಾಗಿ ಬಂದು ಆರಾಧನೆ ಮಾಡೋದಿಲ್ಲ.
ದೇವರ ಸ್ತುತಿ ಹಾಡೋದಿಲ್ಲ, ದೇವರಿಗೆ ಪೂಜೆ ಮಾಡೋದಿಲ್ಲ. ಸಮುದಾಯ ಒಟ್ಟಿಗೆ ಬರುತ್ತದೆ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ದೇವರ ಸಮುದಾಯ, ಆ ಚಿಂತನೆ ಅತಿ ಅಗತ್ಯ. ಯಾವಾಗ ನಾವು ಒಂದು ಸಮುದಾಯ, ಒಂದು ಕುಟುಂಬ ಎಂಬ ಮನಸ್ಸಿನ ಚಿಂತನೆಯನ್ನು ಇಟ್ಟುಕೊಳ್ತೇವೆ, ಆಗ ಪರರನ್ನು ಪ್ರೀತಿಸಲು, ಪರರ ಸೇವೆ ಮಾಡಲು, ಪರರ ಕಷ್ಟಗಳಲ್ಲಿ ಅವರಿಗೆ ಏನು ಹೇಳ್ತಾರೆ ಸಹಾಯ ಹಸ್ತವನ್ನು ನೀಡಲು ಸಾಧ್ಯವಾಗ್ತದೆ. ಆ ಚಿಂತನೆ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಅತಿ ಅಗತ್ಯ. ನೀನೇನು ಈ ಚರ್ಚಿಗೆ ಬಂದು ಆರಾಧನೆ ಪೂಜಾ ವಿಧಿಗಳಲ್ಲಿ ಏನು ಮಾಡ್ತಾ ಇದ್ದೀಯಾ, ಭಗವಂತನೊಡ ಸಂಬಂಧ, ಅದನ್ನು ನೀನು ಚರ್ಚಿನಿಂದ ಹೊರಗೆ ಹೋಗುವಾಗ ಪಾಲಿಸಬೇಕು. ನೀನು ಇಲ್ಲಿಗೆ ಚರ್ಚಿಗೆ ಬಂದು ದೇವರ ಪ್ರೀತಿಯನ್ನು ಕೊಂಡಾಡ್ತೀಯಾದರೆ, ಆ ಪ್ರೀತಿ ನಿನಗೆ ಸಿಕ್ಕಿದೆ ಆದರೆ ಆ ಪ್ರೀತಿಯನ್ನು ಇತರರೊಡನೆ ಹಂಚಿಕೊಳ್ಳಬೇಕು. ಅದು ನನ್ನ ಜವಾಬ್ದಾರಿ ಒಬ್ಬ ಧರ್ಮಗುರುಗಳಾಗಿ. ಜನರಿಗೆ ಅದನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಅವರು ಇಟ್ಟುಕೊಳ್ಳೋದಕ್ಕೆ ಆಗಾಗ್ಗೆ ಆ ಬೈಬಲಿನ ಪ್ರೇರಣೆಗಳು, ಉಪದೇಶ ಏನಿದೆ ಅದನ್ನು ಹೇಳ್ಕೊಡ್ಬೇಕು. ಆದುದರಿಂದ ಭಗವಂತನಲ್ಲಿರುವ ಆ ಸಂಬಂಧದ ಮೂಲಕ ದೃಢ ವಿಶ್ವಾಸವನ್ನು ಬೆಳೆಸಿ ಇತರರೊಡನೆ ಜೀವಿಸುವಂಥ ಒಂದು ವಿಶೇಷ ಪ್ರೀತಿಯ ಆಚರಣೆ. ಅದರಲ್ಲಿ ಇನ್ನೂ ಕೂಡ ಎರಡು ಮುಖ ಇದೆ. ನನ್ನ ಏನು ಹೇಳ್ತಾರೆ, ಹಿಂದೆ ಏನು ನಡೆದು ಹೋಗಿದೆ 2000 ವರ್ಷಗಳಿಂದ, ಯೇಸು ಸ್ವಾಮಿಯವರು ಧರ್ಮದ ಸ್ಥಾಪಕರ ಅಂತ ನಾವು ಅರ್ಥೈಸಿಕೊಳ್ಳುವುದಾದರೆ, ಅಲ್ಲಿಂದ ಏನೆಲ್ಲ ನಡೆದುಕೊಂಡು ಬಂದಿದೆ, ಸತ್ಯದ ದಾರಿ ಏನಿದೆ, ನೀತಿಯ ದಾರಿ ಏನಿದೆ, ಬೈಬಲಿನ ಚಿಂತನೆಗಳೇನಿವೆ, ಈಗ ಆ ದಾರಿಯನ್ನು, ಸತ್ಯದ ದಾರಿಯನ್ನು, ನೀತಿಯ ದಾರಿಯನ್ನು ಬಿಟ್ಟು ನಾನು ಅನ್ಯಾಯದ ದಾರಿಗೆ ಹೋಗಬಾರದು, ಹಿಂಸೆ ಮಾಡಬಾರದು, ಇತರನ್ನು ಕೊಲ್ಲಬಾರದು, ಇತರರಿಗೆ ಅನ್ಯಾಯ ಮಾಡಬಾರದು. ಅದು 20 ಶತಮಾನಗಳ ಸಂಪ್ರದಾಯವಾದರೆ, ಈ 21ನೇ ಶತಮಾನದಲ್ಲಿ ಕೂಡ ನಾವು ಹಿರಿಯರು, ಕಿರಿಯರು, ಯುವಕರು ಅದನ್ನು ಅರ್ಥೈಸಿಕೊಂಡು ಆ ದಾರಿಯನ್ನೇ ಹಿಡಿದುಕೊಂಡು ಮುಂದಕ್ಕೆ ಸಾಗಬೇಕು. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಸೊ ವರ್ತಮಾನ ಕಾಲದಲ್ಲಿರುವ ನಾವು ಚರಿತ್ರೆ ಸಂಪ್ರದಾಯವನ್ನು ನೋಡಬೇಕು, ಭೂತಕಾಲ. ಅದೇ ರೀತಿ ನಮ್ಮ ಮುಂದಿನ ಜನಾಂಗವನ್ನು ಆ ಸತ್ಯದ ದಾರಿಯಲ್ಲಿ ನಡೆಯಲಿಕ್ಕೆ ಪ್ರಯತ್ನ. ಹಾಗಿರುವಾಗ ದೇವರೊಡನೆ ಸಂಬಂಧ ಅದೆಷ್ಟು ಆಳ ಹೋಗ್ತದೆ, ವಿಶ್ವಾಸದ ಸಂಬಂಧ, ಅದರ ಚರಿತ್ರೆ ಏನು, ಸಂಪ್ರದಾಯ ಏನು, ಅದನ್ನು ಅರ್ಥೈಸಿಕೊಂಡು ಭವಿಷ್ಯದ ಕಡೆಗೆ ಹೇಗೆ ಹೋಗುವುದು, ಇದೆಲ್ಲವನ್ನು ಒಟ್ಟಿಗೆ ಹಾಕುವಂತಹ ಒಂದು ಪಂಥಾವನಂತ ನಾನು ಹೇಳಬೇಕು. ಈ ಚರ್ಚಿನ ಒಳಗೆ ಅದು ನಡೆಯುತ್ತದೆ. ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ಆರಾಧನೆ ಮಾಡುವಾಗ, ಸೇವಾ ಮನೋಭಾವದ ಜೀವನ ಹೋಗುವಾಗ ಈ ಎಲ್ಲ ವಿಷಯಗಳು ಹೇಗೆ ಒಟ್ಟಿಗೆ ಬರುತ್ತವೆ, ಅದು ಬಹಳಷ್ಟು ಅಗತ್ಯ. ಆ ಜವಾಬ್ದಾರಿ ಚರ್ಚಿನ ಒಳಗೆ ಗುರುಗಳದ್ದು. ಧರ್ಮ ಕೇಂದ್ರದಲ್ಲಿ ಧರ್ಮ ಕೇಂದ್ರವನ್ನು ಯಾವ ರೀತಿ ಮುನ್ನಡೆಸಬೇಕು, ಅದು ಮುಂದಿನ ಜನಾಂಗಕ್ಕೆ ಪ್ರೇರಣೆ ಆಗಬೇಕು. ಈಗ ಶಾಲೆಗಳಿವೆ, ಈ ಧರ್ಮ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಶಾಲೆಗಳ ವ್ಯಾಪ್ತಿ ಕೂಡ ತುಂಬ ದೊಡ್ಡದಿದೆ. ಇದನ್ನೆಲ್ಲ ಒಂದು ಸಂತುಲಿತವಾಗಿ ನೋಡಿಕೊಂಡು ಹೋಗೋದೊಂದು ಸವಾಲು. ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ? ಎಲ್ಲೆಲ್ಲಿ ಚರ್ಚ್ ಇದೆ ಅಲ್ಲಿ ಯಾವಾಗಲೂ ಸರ್ವೇ ಸಾಮಾನ್ಯವಾಗಿ ಒಂದು ಶಾಲೆ ಇದ್ದೇ ಇರುತ್ತದೆ. ನಮ್ಮಲ್ಲಿ ಕೂಡ ನಮ್ಮ ಈ ಚರ್ಚು, ಈಗ ಇಲ್ಲಿ ಇರುವ ಚರ್ಚು ಮುಂಚಿತ ಅಲ್ಲಿ ಬಬ್ಬುಕಟ್ಟೆಯಲ್ಲಿತ್ತು. 1932ನೇ ಇಸವಿಯಲ್ಲಿ ಅಲ್ಲಿಂದ ಅದೊಂದು ಮೂಲೆಯಲ್ಲಿದೆ ಅಂತ, ಒಂದು ನಡುಭಾಗಕ್ಕೆ ಅಂತ ಇಲ್ಲಿಗೆ ಚರ್ಚನ್ನು ಆರಂಭಿಸಿದಾಗ, ಇಲ್ಲಿ ನಮ್ಮ ಸಮುದಾಯದ ಒಬ್ಬರು ಆಗಲೇ ಒಂದು ಶಾಲೆಯನ್ನು, ಪುಟ್ಟ ಶಾಲೆಯನ್ನು ನಡೆಸ್ತಾ ಇದ್ದರು. ಆ ಶಾಲೆಯನ್ನು, ಅದರ ಜವಾಬ್ದಾರಿಯನ್ನು ಚರ್ಚಿಗೆ ಕೊಟ್ಟರು. ಆದರೆ ನಮ್ಮ ಈ ಹೋಲಿ ಏಂಜಲ್ ಶಾಲೆಯನ್ನು ನಾವು ಕರೀತೇವೆ, ಅದು 1932ನೇ ಇಸವಿಯಿಂದಲೇ ಇಲ್ಲಿದೆ. 1932ನೇ ಇಸವಿಗೆ ಹಿಂದಕ್ಕೆ ಹೋಗುವಾಗ ಸುಮಾರು ಒಂದು 1950ನೇ ಇಸವಿಯಲ್ಲಿ ಬರೆದ ಚರಿತ್ರೆ ಸಿಗ್ತದೆ. ಆ ಚರಿತ್ರೆಯಲ್ಲಿ ನಮಗೆ 250 ಮಕ್ಕಳಿದ್ದರು ಎಂಬ ಒಂದು ಉಲ್ಲೇಖವಿದೆ. ಅದರಲ್ಲಿ ಕ್ರೈಸ್ತ ಬಾಂಧವರಿದ್ದಾರೆ, ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲ ಸಮುದಾಯದವರು ಒಟ್ಟಾಗಿದ್ದಾರೆ. ಆಗ ಸಾಮಾನ್ಯವಾಗಿ ಒಂದು 100 ಜನ ಕ್ರೈಸ್ತ ಬಾಂಧವರಿದ್ದಾರೆ, ಇನ್ನೊಂದು 100 ಜನ ಹಿಂದೂ ಬಾಂಧವರು, ಅವರ ಮಕ್ಕಳು, ಇನ್ನೊಂದು 50-60 ಜನರು ಮುಸಲ್ಮಾನ್ ಸಮುದಾಯದವರಿದ್ದರು. ಈಗ ಆ ಬ್ಯಾಲೆನ್ಸ್ ಬೇರೆ ಆಗಿರೋ ಅದು ವಿಷಯ ಬೇರೆ. ಯಾಕೆಂದರೆ ನಮ್ಮ ಸಮುದಾಯ ಇಲ್ಲಿ ಚಿಕ್ಕದಾಗಿದೆ, ಹಿಂದೂ ಸಮುದಾಯ ಹಾಗೂ ಮುಸಲ್ಮಾನ್ ಸಮುದಾಯ ದೊಡ್ಡದಿದೆ. ಈಗ ಸುಮಾರು ಇಲ್ಲಿರುವ ಮಕ್ಕಳಲ್ಲಿ 25%, 24-25% ಕ್ರೈಸ್ತ ಮಕ್ಕಳಿದ್ದಾರೆ. ಉಳಿದ 75%ದಲ್ಲಿ ಸುಮಾರು ಒಂದು 40% ಹಿಂದೂ ಧರ್ಮೀಯರಿದ್ದಾರೆ. ಉಳಿದ 35% ಮುಸ್ಲಿಂ ಸಮುದಾಯದಿದ್ದಾರೆ. ಒಂದು ಸಂತೋಷದ ವಿಷಯ ಏನಂದರೆ ಅಲ್ಲೊಂದು ಬ್ಯಾಲೆನ್ಸ್ ಇದೆ. ಎಲ್ಲ ಸಮುದಾಯದವರು ಒಟ್ಟಾಗಿ ಎಲ್ಲ ಸಮುದಾಯಕ್ಕೆ ಗೌರವವನ್ನು ನೀಡುತ್ತಾ ಮುಂದಕ್ಕೆ ಹೋಗುವುದು. ಈ ದಿಶೆಯಲ್ಲಿ ಎಲ್ಲ ಧರ್ಮದವರನ್ನು ಪರಿಚಯಿಸಿಕೊಂಡು ಅವರನ್ನು ಸಮಾನ ದೃಷ್ಟಿಯಲ್ಲಿ ನೋಡೋದಕ್ಕೋಸ್ಕರ
ನಮ್ಮ ಅಧ್ಯಾಪಕ ಬಳಗಕ್ಕೆ ಟೀಚರ್ಸ್ರವರಿಗೆ ಟ್ರೈನಿಂಗ್ ಅಗತ್ಯ. ನಾನು ಬಂದ ಒಂದು ವರ್ಷದ ನಂತರ ನಮ್ಮ ಈ ಸಮುದಾಯದ ಶಾಲೆಗಳಲ್ಲಿ, ಇಲ್ಲಿರುವ ಎಲ್ಲ ಶಾಲೆಗಳಲ್ಲಿ ಕಲಿಸುವ ಸುಮಾರು 150ರಷ್ಟು ಸಿಬ್ಬಂದಿಯನ್ನು, ಅಧ್ಯಾಪಕ ವೃಂದದವರನ್ನು ನಮ್ಮ ಊರಿನ ಬೇರೆ ಬೇರೆ ಪವಿತ್ರ ಸ್ಥಳಗಳಿಗೆ ನಾವು ಹೋಗಿದ್ದೆವು. ಉದಾಹರಣೆಗೆ ನಾವು ನಮ್ಮ ಈ ಪವಿತ್ರ ದರ್ಗದಿಂದ ಆರಂಭಿಸಿ ಅಲ್ಲಿಂದ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ, ಸ್ವಾಮಿ ಕೊರಗಜ್ಜನ ಆದಿಸ್ಥಾನಕ್ಕೆ ಹೋಗಿ, ಮೂಲಸ್ಥಾನಕ್ಕೆ ಹೋಗಿ, ಅಲ್ಲಿಂದ ಮುಡುಪಿನ ಪುಣ್ಯಕ್ಷೇತ್ರಕ್ಕೆ ಹೋಗಿ, ಹೀಗೆ ಎಲ್ಲ ಧರ್ಮದ ಟೀಚರ್ಸ್ ಅವರಿಗೆ ಎಲ್ಲ ಧರ್ಮದ ಬಗ್ಗೆ, ಅದರ ಪವಿತ್ರ ಜಾಗಗಳ ಬಗ್ಗೆ ಒಂದು ಪರಿಚಯ ಮಾಡುವಂತಹ ಒಂದು ಪ್ರಯತ್ನ ಶ್ರೀ ಅರುಣ್ ಉಳ್ಳಾಲ್ರವರು ಇದರಲ್ಲಿ ಅವರು ರಿಸರ್ಚ್ ಮಾಡಿದವರು. ಪ್ರತಿಯೊಂದು ಪವಿತ್ರ ಜಾಗದ ಬಗ್ಗೆ ನಮ್ಮ ಟೀಚರ್ಸ್ರವರಿಗೆ ಅರಿವು ಮೂಡಿಸಿಕೊಟ್ರು. ನನಗೆ ಅಲ್ಲಿಂದ ಈ ಟೀಚರ್ಸ್ರಲ್ಲಿ ಏನು ಹೇಳ್ತಾರೆ, ಅವರ ಮನೋಭಾವದಲ್ಲಿ ಬದಲಾವಣೆ ಆದದನ್ನು ನಾನು ನೋಡಿದ್ದೇನೆ. ಯಾಕೆಂದರೆ ಯಾರೊಬ್ಬನು ಉದಾಹರಣೆಗೆ ಶ್ರೀ ನಾರಾಯಣ ಗುರು ಪಂಥದ ಆರಾಧ ವ್ಯಕ್ತಿ ಆದರೆ ಅವನನ್ನು ಯಾವ ರೀತಿಯಲ್ಲಿ ನೋಡಬೇಕು. ಯಾರಾದರೂ ಏನು ಹೇಳ್ತಾರೆ, ಸ್ವಾಮಿ ಅಯ್ಯಪ್ಪನ ಸನ್ನಿಧಿಗೆ ಹೋಗೋದಕ್ಕೋಸ್ಕರ ತಯಾರಿ ಮಾಡ್ತಾ ಇದ್ದಾನೆ ಅಂತ ಹುಡುಗ ಶಾಲೆಗೆ ಬರ್ತಾನೆ, ಅದು ಟೀಚರ್ಸ್ ಅವರಿಗೆ ಅರ್ಥ ಆಗ್ತದೆ. ಈಗ ಮುಂಚಿತವಾಗಿ ಅದು ಅರ್ಥ ಆಗ್ತಾ ಇರಲಿಲ್ಲ, ಇದು ಯಾಕಪ್ಪ ಯೂನಿಫಾರ್ಮ್ ಹಾಕಿಲ್ಲ ಅಂತ ಚಿಂತನೆ ಇತ್ತು. ಈಗ ಅದು ರಮದಾನ್ ಉಪವಾಸವಾಗಿರಲಿ, ಕ್ರಿಸ್ಮಸ್ ಹಬ್ಬದ ಆಚರಣೆ ಬರುವಾಗ ಅಥವಾ ನಾಡ ಹಬ್ಬಗಳು ಬರುವಾಗ, ವಿವಿಧ ಸಮುದಾಯಗಳಿಗೆ ಸೇರಿದ ಹಬ್ಬಗಳನ್ನು ಆಚರಿಸುವಾಗ ಈ ನಮ್ಮ ಅಧ್ಯಾಪಕ ವೃಂದದವರಿಗೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇದೆ. ಇದರ ಮೂಲಕ ಅವರಿಗೆ ಏನು ಹೇಳ್ತಾರೆ, ಅವರಿಗೆ ಶುಭ ಕೋರುವ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ಳುತ್ತೇವೆ. ಈಗ ಈ ಶಾಲೆಗಳಲ್ಲಿ ನಾನು ಬಂದ ಮೇಲೆ ಅದೊಂದು ಮುಖ್ಯ ವ್ಯತ್ಯಾಸ ಅಂತ ಗ್ರಹಿಸಬೇಕು. ಶಿಕ್ಷಣ ಯಾವಾಗಲೂ ಇದೆ, ಯಾವಾಗಲೂ ಕ್ವಾಲಿಟಿ ಎಜುಕೇಷನ್ ಇದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅದರೊಡನೆ ಆಯಾ ಸಮುದಾಯದ ಮಹತ್ವವನ್ನು ಅರಿತುಕೊಂಡು ಜೀವಿಸುವಂಥ ಒಂದು ಪ್ರಯತ್ನ ಇದೆ, ಅದು ಪ್ರಥಮ. ಎರಡನೇದಾಗಿ ನಮ್ಮ ಈ ಶಾಲೆಗಳಲ್ಲಿ, ಅದು ಆಂಗ್ಲ ಮಾಧ್ಯಮ ಶಾಲೆ ಇರಲಿ, ಕನ್ನಡ ಮಾಧ್ಯಮ ಶಾಲೆ ಇರಲಿ, ಅದರ ರಿಸಲ್ಟ್ಸ್ ಒಳ್ಳೆದಿರ್ತದೆ. ಈ ಬಾರಿ ಉದಾಹರಣೆಗೆ PUCಯಲ್ಲಿ ಒಂದು ರ್ಯಾಂಕ್ ಕೂಡ ಬಂದಿದೆ. ಹಲವಾರು ವರ್ಷಗಳ ನಂತರ ಒಂದು ರ್ಯಾಂಕ್ ಬರೋದು. ನಮ್ಮ ಶಾಲೆಗಳಲ್ಲಿ ಕಲಿತ ಮಕ್ಕಳು ವಿಜ್ಞಾನಿಗಳಾಗಿದ್ದಾರೆ, ರಾಜಕೀಯದಲ್ಲಿ ಪಳಗಿದ ರಾಜಕಾರಣಿಗಳಾಗಿದ್ದಾರೆ, ವಿವಿಧ ಸಂಘ ಸಂಸ್ಥೆಗಳ ನಾಯಕರಾಗಿದ್ದಾರೆ, ಬ್ಯಾಂಕುಗಳಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಸಮಾಜಕ್ಕೆ ಬೇರೆ ರೀತಿಯ ಸೇವೆಯನ್ನು ನೀಡ್ತಾರೆ, ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ನಗರದಲ್ಲಿಲ್ಲ, ಶಾಲೆ ನಗರದಲ್ಲಿಲ್ಲ, ಮಹಾನಗರ ಪಾಲಿಕೆ ಇಲ್ಲ, ಅದರ ಹೊರಗಿದೆ. ಬೇರೆ ಬೇರೆ ಹಳ್ಳಿಗಳಿಂದ ಬರೋ ಜನರು ಇಲ್ಲಿದ್ದಾರೆ. ಕಾಸರಗೋಡಿನಿಂದ ಕೂಡ ಮಕ್ಕಳು ಈ ಶಾಲೆಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಈ ಸೌಹಾರ್ದತೆ ಮನೋಭಾವ ಇರೋದ್ರಿಂದ, ಎಲ್ಲರನ್ನು ಗೌರವಿತವಾಗಿ ಕಾಣುವುದರಿಂದ, ಅಧ್ಯಾಪಕ ವೃಂದವರ ಶ್ರಮ, ಸ್ಪೆಷಲ್ ಕ್ಲಾಸ್ ಎಲ್ಲ ಸೇರಿ ಒಳ್ಳೆ ರಿಸಲ್ಟ್ಸ್ ಬರೋ ಕಾರಣ ನನ್ನ ಮಗುವಿಗೆ ಇಲ್ಲಿ ಕಳಿಸಿದರೆ ಆಕೆಗೆ ಆತನಿಗೊಂದು ಭವಿಷ್ಯ ಸಿಗಬಹುದು ಎಂಬ ಒಂದು ವಿಶ್ವಾಸ ಪೋಷಕರಲ್ಲಿದೆ. ಅದೇ ರೀತಿ ಮಕ್ಕಳಿಂದ ಏನು ಹೇಳ್ತಾರೆ, ಫೀಸನ್ನು ಕಲೆಕ್ಟ್ ಮಾಡುವಾಗ ಇಲ್ಲಿ ಮತ್ತು ನೀವು ನಮ್ಮ ಮಂಗಳೂರಿನ ಶಾಲೆಗಳಿಗೆ ಕಂಪೇರ್ ಮಾಡಿದರೆ ಅದರಲ್ಲಿ ದೊಡ್ಡ ದೊಡ್ಡ ವ್ಯತ್ಯಾಸ, ತುಂಬ ವ್ಯತ್ಯಾಸ ಇದೆ. ಖಂಡಿತ ಹೇಳಲೇಬೇಕು ಅದನ್ನು. ಅದರಲ್ಲೂ ಕೂಡ ಕೆಲವು ಮಕ್ಕಳು ಹೇಳ್ತಾರೆ, ನಮಗೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದರೆ ಇಲ್ಲಿ ತುಂಬ ಕಡಿಮೆ ಮಾಡಿದ ಉದಾಹರಣೆಗಳಿವೆ. ಅದನ್ನು ನಾವು ಖಂಡಿತ ಕೇಳಿದ್ದೇವೆ ಫಾದರ್. ಯಾಕೆ ಆದರೆ ಇತ್ತೀಚಿನ ದಿನಗಳು ಈ ಕೋವಿಡ್ನ ಸಮಸ್ಯೆ ಬಂದ ನಂತರ ನಮಗಂತೂ ತುಂಬ ಬೇಜಾರಿಷ್ಟಕ್ಕೆ ನಮ್ಮ ಪರಿಸರದಲ್ಲಿ ಮಕ್ಕಳಿದರೆ ಜೀವ ಇದೆ. ಅದಕ್ಕಿಂತ ದೊಡ್ಡದಾಗಿ ಒಂದು 5, 6, 7, 8 ತಿಂಗಳು ಮಕ್ಕಳು ಶಾಲೆಗೆ ಹೋಗದಿದ್ದರೆ ಈ ಮಕ್ಕಳು ಶಾಲೆ ಬೆರೆತುಕೊಂಡು ಜೀವಿಸುವ ಅದರ ವಿಶೇಷ ಇನ್ಫ್ಲುಯೆನ್ಸ್ ಏನಿದೆ ಅದೀಗ ಮನೆಯಲ್ಲಿ ಸಿಗೋದಿಲ್ಲ. ಮನೆಯಲ್ಲಿ ಪೋಷಕರು ಸರಿಯಾಗಿ ನೋಡಿಕೊಳ್ತಾರೆ, ಆನ್ಲೈನ್ ಪಾಠ ಎಲ್ಲ ಮಾಡ್ಬೋದು, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಈ ಮಕ್ಕಳು ಒಟ್ಟಾಗಿ ಸೇರಿಕೊಂಡು ಜೀವಿಸುವಾಗ ಪರರ ಧರ್ಮದ ಬಗ್ಗೆ ಅರಿವು ಮೂಡುತ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತದೆ. ಶಾಲೆಯಲ್ಲಿ ಬಂದೊಂದು ಸ್ಟೇಜಿಗೆ ಮೇಲೆ ಹತ್ತಿ 1-2 ಮಾತು ಮಗು ಮಾತಾಡುವಾಗ, ಅವರಿಗೆ ತಿದ್ದುವಾಗ, ಮನೆಯಲ್ಲಿ ತಿದ್ದುದನ್ನು ಕೇಳದಿದ್ದರೂ ಕೂಡ ಶಾಲೆಯಲ್ಲಿ ಟೀಚರ್ಸ್ ತಿದ್ದಿದಾಗ ಕೇಳ್ತಾರೆ. ಮನೆಯಲ್ಲಿ ಪೋಷಕರಿಗೆ ಹೇಳದ ಸಂಗತಿಗಳನ್ನು ಮಕ್ಕಳು ಬಂದು ಟೀಚರ್ಸ್ ಅವರಿಗೆ ಹೇಳ್ತಾರೆ. ಆದ್ದರಿಂದ ಕೆಲವೊಮ್ಮೆ ಪೋಷಕರಿಗೆ ತಿಳಿಯದಿರದ ಸಂಗತಿಗಳು ನಮಗೂ ತಿಳಿದಿರ್ತವೆ. ನಾನು ಹೇಳೋದಿಷ್ಟೇ, ಈ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಾಲೆ ಅತಿ ಅಗತ್ಯ. ನಮ್ಮ ಶಾಲೆಗಳಲ್ಲಿ ಅದು ಆಂಗ್ಲ ಮಾಧ್ಯಮ ಕನ್ನಡ ಅಂತ ಏನೇ ಇರಲಿ, ಅದೊಂದು ಸ್ಪಷ್ಟ ಚಿಂತನೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಪ್ರಯಾರಿಟಿ. ಆದ್ದರಿಂದ ಟೀಚರ್ಸ್ರವ್ರು ಬಂದು ಭಾಷಣ ಮಾಡುವುದಿಲ್ಲ, ಮಕ್ಕಳೇ ಬಂದು ಭಾಷಣ ಮಾಡಬೇಕು. ಆ ರೀತಿಯ ಒಂದು ಹೊಸ ಚಿಂತನೆ, ಮಕ್ಕಳಿಗೆ ಅವರಿಗೆ ಸ್ಟೇಜ್ ಮೇಲೆ ಬರಲಿಕ್ಕೆ ಒಂದು ಅವಕಾಶ ಕೊಡಬೇಕು.
ಅದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಪಾಲಿಸುತ್ತಾ ಬಂದಿದ್ದೇವೆ. ಹಾಗೆ ಹೇಳುವಾಗ ಈ ಮಕ್ಕಳಲ್ಲಿ ಒಂದು ಅರ್ಧ ಗಂಟೆಯ ಕಾರ್ಯಕ್ರಮ ಬೇಕಂತಾದರೆ ಕೇವಲ 30 ನಿಮಿಷದ ಮೊದಲು ಹೇಳಿದರೆ ಸಾಕು, ಕಾರ್ಯಕ್ರಮ ರೆಡಿ, ಎಲ್ಲ ಮಕ್ಕಳು ತಯಾರಿ ಇರ್ತಾರೆ. 1 ಗಂಟೆ ಕಾರ್ಯಕ್ರಮ ಬೇಕು, 1 ಗಂಟೆ ಮುಂಚಿತವಾಗಿ ಹೇಳಿದರೆ ಮಕ್ಕಳು ಕೊಡ್ತಾರೆ. 2 ಗಂಟೆ ಕಾರ್ಯಕ್ರಮ ಬೇಕು, 2 ಗಂಟೆ ಮುಂಚಿತವಾಗಿ ಹೇಳಿ ದೇ ಆರ್ ಕೇಪಬಲ್ ಮುಂದಕ್ಕೆ ಬಂದು ಧೈರ್ಯದಿಂದ ಅದನ್ನು ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳೇ ಕಾರ್ಯಕ್ರಮ, ಉದಾಹರಣೆಗೆ ಟೀಚರ್ಸ್ ಡೇ ಆಚರಣೆ ಮಾಡುವಾಗ ಅದು ಟೀಚರ್ಸ್ಗೆ ಏನಂತ ಕೂಡ ಏನಂತ ಸುದ್ದಿ ಕೂಡ ಇರುವುದಿಲ್ಲ, ಆದರೆ ಒಳ್ಳೆಯ ಕ್ವಾಲಿಟಿಯ ಏನು ಹೇಳ್ತಾರೆ ವೆಲ್ ಕಂಡಕ್ಟೆಡ್ ಪ್ರೋಗ್ರಾಮ್ಸನ್ನು ಮಾಡ್ತಾರೆ. ಅದು ನನಗೆ ಭಾಳಷ್ಟು ಸಂತೋಷ. ಮಕ್ಕಳು ಪ್ರಗತಿ ಹೊಂದಿದಾರಲ್ಲ. ಆದ್ದರಿಂದ ಈ ಶಾಲೆ ಅಂತ ಹೇಳುವಾಗ ಶಿಕ್ಷಣ ಕೇವಲ ಶಾಲಾ ಪಾಠ ಮಾತ್ರವಲ್ಲ, ಬದಲಾಗಿ ಜ್ಞಾನಿಗಳಾಗಿ ಅವರು ಬೆಳೆಯುವಾಗ ಸರ್ವತೋಮುಖ ಅಭಿವೃದ್ಧಿಯಾಗಿ ರಾಷ್ಟ್ರದ ನಾಯಕರು, ಕುಟುಂಬದಲ್ಲಿ ಜವಾಬ್ದಾರಿಯಿಂದ ಜೀವಿಸುವವರು, ಊರಿಗೆ ಏನಾದರೂ ಕಿಂಚಿತ್ತು ಸೇವೆ ಮಾಡುವಂತಹ ಒಂದು ಹೊಸ ಚಿಂತನೆಯನ್ನು ಕೊಡುವಂತಹ ಒಂದು ಪ್ರಯತ್ನ ನಮ್ಮ ಅಧ್ಯಾಪಕವರಿಂದ ನಡೀತಾ ಇದೆ. ನಾನು ಅವರಿಗೆ ನಿಜವಾಗಿಯೂ ಚಿರಋಣಿಯಾಗಿದ್ದೇನೆ ಅಂತ ಹೇಳಬೇಕು. ಖಂಡಿತವಾಗಿ ಫಾದರ್, ನಾವು ಅದನ್ನು ಗಮನಿಸ್ತಾ ಇದ್ದೇವೆ. ಶಾಲೆ ಅಂತ ಹೇಳಿದರೆ ಕೇವಲ ಲೆಕ್ಕಾಚಾರದ ಪಠ್ಯ ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವವನ್ನು ಬೆಳೆಸುವಂತಹ ಮತ್ತು ಎಲ್ಲ ಧಾರ್ಮಿಕ ಜನರೊಡನೆ ಬೆರೆಯುವಂತಹ ಒಂದು ಮನೋಭಾವ ಮಕ್ಕಳಲ್ಲಿ ಬೆಳೆಸುವಂತಹ ಒಂದು ಒಳ್ಳೆಯ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಫಾದರ್, ನೀವು ಬಂದ ಸಂದರ್ಭದಲ್ಲಿ ಶತಮಾನೋತ್ಸವ ನೀವು ಆಗಲೇ ಹೇಳಿದ್ರಿ, ಆ ಒಂದು ಅವಕಾಶ ನಿಮಗೆ ಸಿಕ್ಕಿತ್ತು. ಅದೊಂದು ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು, ನಾ ಭೂತ ಅಂದರೆ ಹಿಂದೆ ಅದು ಆಗಿರೋದಂತಹ ಕಾರ್ಯಕ್ರಮ, ನಾ ಭವಿಷ್ಯ ಅದು ಹೇಳಲಿಕ್ಕಾಗೋದಿಲ್ಲ, ಇನ್ನು ಮುಂದೆ ಯಾರಾದರೂ ಮಾಡ್ಬೋದು, ಮಾಡದೇ ಇರಬಹುದು. ಆ ಕಾರ್ಯಕ್ರಮ ಸಂಯೋಜನೆ ಈಗ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನಾವು ನಮ್ಮ ಬಹಳ ಅದ್ಧೂರಿಯ ಕಾರ್ಯಕ್ರಮ, ಎಲ್ಲರೂ ಮೆಚ್ಚಿಕೊಂಡಂತಹ ಕಾರ್ಯಕ್ರಮ, ಎಲ್ಲರನ್ನು ಸೇರಿಸಿ ಅದರಲ್ಲೂ ಒಂದು ಆ ಸೌಹಾರ್ದ ಸಂಗಮ. ಈಗಲೂ ಎಲ್ಲರೂ ಹೇಳ್ತಾರೆ ಅಂತಹ ಪ್ರಯತ್ನ ಆಗಬೇಕಂತ ಹೇಳ್ತಾರೆ ಫಾದರ್. ನಾವು ಈ ಶತಮಾನೋತ್ಸವದ ಆಚರಣೆಯನ್ನು ಹಮ್ಮಿಕೊಂಡಾಗ ನಮ್ಮ ಪಾಲನಾ ಸಮಿತಿ ಅಂತ ಇದೆ, ಅವರೊಡನೆ ಸುಮಾರು 1 ವರ್ಷದ ಮುಂಚಿತವಾಗಿ ಆಲೋಚನೆ ಮಾಡಿ ಇಡೀ ವರ್ಷಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಚರ್ಚಿನೊಳಗೆ ವಿವಿಧ ಸಂಘಟನೆಗಳಿವೆ, ಪ್ರತಿಯೊಂದು ಸಂಘಟನೆಗೆ ಮಹತ್ವ ಕೊಡುವುದು, ಇಲ್ಲಿ ಕಳೆದ 100 ವರ್ಷಗಳಲ್ಲಿ ಯಾರೆಲ್ಲ ಸೇವೆ ಸಲ್ಲಿಸಿದವರಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು, ಇಂಥ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದ್ದವು. 2008ನೇ ಇಸವಿಯಲ್ಲಿ ಇಲ್ಲಿ ಕೋಮು ಸಂಘರ್ಷಣೆ ಉಂಟಾಗಿ ಸ್ವಲ್ಪ ಸಮಸ್ಯೆಗಳಾಗಿದ್ದವು. ನಿಜವಾಗಿ ತದನಂತರ ನೋಡುವಾಗ ಅದು ಒಂದು ರೀತಿಯ ರಾಜಕೀಯ ಷಡ್ಯಂತ್ರ ಎಂಬುದು ತದನಂತರ ಅದು ಗೊತ್ತಾಯಿತು. ಆದರೆ ಒಂದು ರೀತಿಯಲ್ಲಿ ಭಯಭೀತಿಯ ವಾತಾವರಣ, ವಿಶ್ವಾಸದಿಂದ ಒಬ್ಬರನ್ನು ಪರಿಚಯಿಸಿಕೊಳ್ಳೋದು ಬದಲಾಗಿ ಸ್ವಲ್ಪ ದೂರ ಹೇಳ್ತಾರೆ ಡೌಟ್ಫುಲ್ ಅಂತ ಒಂದು ಆಲೋಚನೆ ಇತ್ತು. ಈಗ ಕೊರೋನಾ ಬಂದ ಹಾಗೆ ನಾವು ಸಂಶಯದಿಂದ ಕಾಣುವ ಹಾಗೆ ಆಗಲೂ ಇತ್ತು. ಆಗ ಕೊರೋನಾ ಅಲ್ಲ, ಅದು ಬೇರೆ ಕಾರಣ ಇತ್ತು. ಹಾಗಿರುವಾಗ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ನಾವು ಹೇಗೆ ಮುಂದಕ್ಕೆ ಸಾಗಬಹುದು ಒಂದು ಚಿಂತನೆ ಬಂದಾಗ ನಿಮ್ಮ ಸಹಾಯದಿಂದ ಊರ 10 ಸಮಸ್ತರ ಆಶೀರ್ವಾದದಿಂದ ಎಲ್ಲ ಸಮುದಾಯದ ಮುಖಂಡರು ಒಟ್ಟಿಗೆ ಬಂದ ಕಾರಣ ಆ ಶತಮಾನೋತ್ಸವದ 3 ದಿನದ ಕಾರ್ಯಕ್ರಮ, ಒಂದು ದಿನ ಶಾಲಾ ಕಾರ್ಯಕ್ರಮ, ಒಂದು ದಿನ ಭಗವಂತನಿಗೆ ಸ್ತೋತ್ರ ಹೇಳುವ ಕಾರ್ಯಕ್ರಮ ಈ 100 ವರ್ಷಗಳ, ಮೂರನೇದು ಸೌಹಾರ್ದದ ಒಂದು ಆಚರಣೆ, ಈ 3 ಕೂಡ ಹಮ್ಮಿಕೊಂಡಿದ್ದೆವು. ಈ ಸೌಹಾರ್ದದ ಆಚರಣೆಯನ್ನು ನಾವು ಹಮ್ಮಿಕೊಂಡಾಗ ನಮಗೊಂದು ದೇವರ ಆಶೀರ್ವಾದ, ಒಂದು ಕಡೆ ಬಿಷಪರಿದ್ದರು, ಇನ್ನೊಂದು ಕಡೆ ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ಶ್ರೀಯುತ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದರು. ಮುಸಲ್ಮಾನ್ ಸಮುದಾಯದಿಂದ ಹಲವಾರು ಜನರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ಲ ಸಮುದಾಯದ ಜನರು, ಹೆಂಗಸರು ಗಂಡಸರು, ಎಲ್ಲ ಸಮುದಾಯದ ಮುಖಂಡರು ಒಟ್ಟಿಗೆ ಬಂದು ಒಂದು ಪವಿತ್ರ ಜಾಗದಲ್ಲಿ ನಾವು ಒಟ್ಟಿಗೆ ಸೇರುವಾಗ ಆ ಪವಿತ್ರ ಸ್ಥಾನದ ಕ್ಷೇತ್ರದ ಪಾವಿತ್ರ್ಯತೆ ನಮಗೆಲ್ಲರಿಗೆ ಬರ್ತದೆ. ನಾನು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಅದರ ಪಾವಿತ್ರ್ಯ ನನಗೂ ಕೂಡ ಸಿಗ್ತದೆ, ಅದರಲ್ಲಿ ನಾನು ಕೂಡ ಪಾಲ್ಗೊಳ್ತೇನೆ. ಇಲ್ಲಿಗೆ ಬಂದಾಗ ಅದೇ ರೀತಿ ನಡೆದು ಹೋಗ್ತದೆ. ಅಷ್ಟು ಮಾತ್ರವಲ್ಲ, ಕೇವಲ ಈ ಶತಮಾನೋತ್ಸವದ ಸೌಹಾರ್ದದ ಕಾರ್ಯಕ್ರಮಕ್ಕೆ ಮಾತ್ರವಲ್ಲ, ಉಳಿದ ಹಲವಾರು ಸಂದರ್ಭದಲ್ಲಿ ಇಲ್ಲಿಗೆ ದರ್ಗಕ್ಕೆ ಬರುವವರು ಇರಬಹುದು, ಸೋಮನಾಥ ದೇವಸ್ಥಾನಕ್ಕೆ ಬರುವವರು ಇದ್ದರು, ಈ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ, ಆಶೀರ್ವಾದ ಕೇಳ್ತಾರೆ, ಮೋಂಬತ್ತಿ ಹಚ್ಚುತ್ತಾರೆ. ಹಾಗಿರುವಾಗ ನಮ್ಮೊಡನೆ ಆ ಭಗವಂತ ಒಬ್ಬನೇ ಇದ್ದಾನೆ. ನಾವು ಆಚರಿಸುವ ಪೂಜಾ ವಿಧಿಗಳು ಆಚರಣೆಗಳು ಬೇರೆ ಇರಬಹುದು, ಆದರೆ ನಾವು ಒಬ್ಬನೇ ಆ ಭಗವಂತನಲ್ಲಿ ವಿಶ್ವಾಸ ಇಟ್ಟುಕೊಂಡವರು. ಒಂದು ಕೈಯ 5 ಬೆರಳುಗಳು ಒಂದೇ ಲೆಕ್ಕ ಇರುವುದಿಲ್ಲ, ಆದರೂ ಕೂಡ ಅದು ಒಂದೇ ಕೈ. ಅದೇ ರೀತಿ ನಾವು ಒಬ್ಬ ಭಗವಂತನಲ್ಲಿ ಜೀವಿಸುವವರು ಎಂಬ ಒಂದು
ಒಗ್ಗಟ್ಟಾಗಿ ಜೀವಿಸುವಂಥ ಒಂದು ಚಿಂತನೆ ಅಲ್ಲಿನ ಮೂಡಿ ಬಂತು. ಜನಸಾಗರವೇ ಬಂದದ್ದು ನಾನು ಹೇಳಬೇಕು. ಬಹಳಷ್ಟು ಸಂತೋಷ. ಅದನ್ನು ನಾನು ಎಂದಿಗೂ ಮರೆಯುವಂತಿಲ್ಲ. ನೀವು ಮಾತ್ರ ಅಲ್ಲ ಫಾದರ್, ನಾವು ಯಾರು ಅದನ್ನು ಮರೆಯುವ ಹಾಗಿಲ್ಲ. ಅಂತಹ ಒಂದು ಕಾರ್ಯಕ್ರಮ ಅದಾಗಿತ್ತು. ಅದರೊಟ್ಟಿಗೆ ಈಗ ನಿಮ್ಮ ಕನಸಿನ ಯೋಜನೆಗಳು ತುಂಬ ಇರಬಹುದು ಫಾದರ್. ಯಾವೆಲ್ಲ ಯೋಜನೆಗಳು ಈಗ ಬಾಕಿ ಅಂತ ಅನ್ನಿಸ್ತಾ ಇದೆ ಇಲ್ಲಿ ನಿಮಗೆ? ಚರ್ಚಿಗೆ ಸಂಬಂಧಪಟ್ಟ ಆಗಿರ್ಬೋದು, ಸಮುದಾಯಕ್ಕೆ ಸಂಬಂಧಪಟ್ಟ ಆಗಿರ್ಬೋದು. ಯೋಜನೆಗಳಂತ ದೊಡ್ಡ ಯೋಜನೆಗಳು ನಾವು ಹಮ್ಮಿಕೊಂಡಿಲ್ಲ. ಬದಲಾಗಿ ಹಂತದಲ್ಲಿ ಜನರೊಡನೆ ಸ್ಪಂದಿಸುವಾಗ ಜನರ ಆಲೋಚನೆಗಳೇನು, ಅದು ನಮಗೆ ಬೇಕೋ ಬೇಡವೋ ಎಂಬುದರ ಬಗ್ಗೆ ಆಗಾಗ್ಗೆ ಅದರ ಬಗ್ಗೆ ಚಿಂತನೆ ಮಾಡಿ ಸ್ಪಷ್ಟ ನಿರ್ಧಾರಗಳನ್ನು, ಒಂದು ಸ್ಪಷ್ಟ ದಾರಿಯನ್ನು ನಾವು ಹುಡುಕಿಕೊಂಡು ಹೋಗಬೇಕಾಗ್ತದೆ. ವಿಶೇಷವಾಗಿ ನನ್ನ ಅಭಿಪ್ರಾಯದ ಪ್ರಕಾರ ಕಟ್ಟಡಗಳನ್ನು ನಾವು ಶಾಲೆ ಕಟ್ಟಬೇಕಾಗ್ತದೆ, ನಾವು ಒಂದು ಸಭಾಂಗಣ ಕಟ್ಟಬೇಕಾಗ್ತದೆ. ಅದು ಜನರು ಒಟ್ಟಿಗೆ ಬರಲಿಕ್ಕೆ ಒಂದು ಕಾರ್ಯಕ್ಷೇತ್ರ, ಒಂದು ಕೇಂದ್ರ ಅಷ್ಟೇ. ಅದಕ್ಕಿಂತ ಮಿಗಿಲಾಗಿ ಜನರನ್ನು ಕಟ್ಟುವುದು ಅತಿ ಅಗತ್ಯ, ಜನರ ಜೀವನವನ್ನು ಕಟ್ಟುವುದು ಅತಿ ಅಗತ್ಯ. ಉದಾಹರಣೆಗೆ ಈ ಕೋವಿಡ್-19 ಸಂದರ್ಭದಲ್ಲಿ ಜನರಿಗೆ ಊಟ ಇಲ್ಲ. ಆಗ ನಾವು ಹೇಗೆ ಸ್ಪಂದಿಸುತ್ತೇವೆ, ಅವರಿಗೆ ಊಟದ ವಿಲೇವಾರಿ ಹೇಗೆ ಮಾಡಬಹುದು, ಅಥವಾ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಸ್ ಹೇಗೆ ನಾವು ಶಿಕ್ಷಣಕ್ಕೆ ಸ್ವಲ್ಪ ಸಹಾಯ ನೀಡಬಹುದು. ಆರೋಗ್ಯ ಹಾಳಾದಾಗ ಇಡೀ ಕುಟುಂಬ ಕ್ಯಾನ್ಸರು, ಹಾರ್ಟ್ ಅಟ್ಯಾಕ್ ಅಂತ ಹೇಳುವಾಗ ಇಡೀ ಕುಟುಂಬಕ್ಕೆ ಅದರ ಶಾಕ್ ಬರ್ತದೆ. ಆ ಸಂದರ್ಭದಲ್ಲಿ ನಾವು ಹೇಗೆ ಆ ಕುಟುಂಬದೊಡನೆ ಅಕಾಂಪನಿಮೆಂಟ್ ಅಂತ ಮಾಡೋದು ಅಂತ ಹೇಳ್ತೇವೆ ನಾವು, ಅವರೊಡನೆ ನಾವು ಹೇಗೆ ನಡೆದುಕೊಂಡು ಹೋಗಬಹುದು. ಮಳೆ ಬರ್ತದೆ, ಮಳೆ ಬಂದು ಜಡಿ ಮಳೆಗೆ ಮನೆ ಬೀಳುತ್ತದೆ ಅಥವಾ ಮಾಡು ಹಾರಿ ಹೋಗ್ತದೆ. ಕಿಂಚಿತಾದರೂ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಯುವಜನರಿಗೆ ಸ್ಫೂರ್ತಿ ನೀಡುವಂಥ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು? ಮಕ್ಕಳಿಗೆ ಮನೆಯಲ್ಲಿ ಒಬ್ಬೊಬ್ಬರು ಮಕ್ಕಳಿರುತ್ತೆ, ಆದರೆ ಸಮುದಾಯದಲ್ಲಿ ಮಕ್ಕಳನ್ನು ಹೇಗೆ ಒಗ್ಗೂಡಿಸಿ ಅವರಿಗೆ ಹೊಸ ಚಿಂತನೆಯನ್ನು ನೀಡುವುದು, ಶಿಸ್ತುಬದ್ಧ ಜೀವನ, ಅಥವಾ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವುದು ಕೂಡ. ಕೈ ತೊಳೆಯುವುದು ಹೇಗೆ, ಹಲ್ಲು ಉಜ್ಜುವುದು ಹೇಗೆ, ಸ್ನಾನ ಮಾಡುವುದು ಹೇಗೆ, ಇತರೊಡನೆ ಯಾವಾಗ ನೀವು ಬೆರೆಯಬೇಕು, ಯಾವಾಗ ನೀವು ಯಾರ ಮನೆಗೆ ಹೋಗಬೇಕು, ಯಾರ ಮನೆಗೆ ಹೋಗಬಾರ್ದು, ಯಾರ ಮನೆಗೆ ಅಪ್ಪ ಅಮ್ಮನೊಟ್ಟಿಗೆ ಹೋಗಬೇಕು, ಯಾವಾಗ ನೀನು ಒಬ್ಬಂಟನಿಗಾಗಿ ಹೋಗೋದು, ಸಿಟಿಗೆ ಹೋದರೆ ಏನು ಮಾಡಬೇಕು ಏನು ಮಾಡಬಾರ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಅದೆಲ್ಲವನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕಾಗ್ತದೆ. ಏಕೆಂದರೆ ಅದೆಲ್ಲ ನಮ್ಮ ಪೋಷಕರು ಬ್ಯುಸಿ ಇರ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಹಾಗಿರುವಾಗ ಆ ಜವಾಬ್ದಾರಿ ಧಾರ್ಮಿಕ ಮುಖಂಡರಲ್ಲಿ ಕೂಡ ಬರ್ತದೆ. ಯಾವಾಗ ಧಾರ್ಮಿಕ ಮುಖಂಡರು ಸತ್ಯವೇದವನ್ನು ಕೈಯಲ್ಲಿ ಕುರಾನನ್ನು ಕೈಯಲ್ಲಿ ಹಿಡ್ಕೊಂಡು, ಬೈಬಲನ್ನು ಕೈಯಲ್ಲಿ ಹಿಡ್ಕೊಂಡು, ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡ್ಕೊಂಡು, ನೋಡಪ್ಪ ಹೀಗಿದೆ, ಅನ್ಯಾಯದ ದಾರಿ ಹಿಡಬೇಡ, ಕೋಮು ಗಲಭೆ ಮಾಡಬೇಡ, ಇದರ ತಲೆ ಹೊಡೆಯಬೇಡ, ಬಡಿಬೇಡ, ಅನ್ಯಾಯ ಮಾಡಬೇಡ, ಚಾಕುಚೂರಿ ಬೇಡ, ಮಾದಕ ದ್ರವ್ಯಗಳು ಬೇಡ, ಗಾಂಜಾ ಬೇಡ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಮಕ್ಕಳು ಆಲಿಸುತ್ತಾರೆ, ಯುವಜನರು ಆಲಿಸುತ್ತಾರೆ. ನನ್ನ ಅಭಿಪ್ರಾಯದ ಪ್ರಕಾರ ಅದು ಬೆಳವಣಿಗೆ. ಕಟ್ಟಡಗಳ ಬೆಳವಣಿಗೆ ಅಲ್ಲ, ಸಮುದಾಯದ ಬೆಳವಣಿಗೆ ಹೇಗೆ ಆಗಿದೆ, ಅದಕ್ಕೆ ಯಾವ ರೀತಿಯಲ್ಲಿ ನಾವು ಸ್ಪಂದಿಸುತ್ತೇವೆ, ಯಾವ ರೀತಿಯಲ್ಲಿ ನಾವು ಪ್ರೇರಣೆ ನೀಡ್ತೇವೆ, ಅದು ಅಗತ್ಯ. ಆದುದರಿಂದ ಈ ನಮ್ಮ ಶಾಲೆಗಳಲ್ಲಾಗಿರಲಿ, ನಮ್ಮ ಚರ್ಚಿನಲ್ಲಾಗಿರಲಿ, ಯುವಜನರಿಗೆ ಅವರ ಪ್ರತಿಭೆಯನ್ನು ಗುರುತಿಸುವಂಥ ಪ್ರಯತ್ನ ನಡೀತದೆ. ಮುಖಂಡರಾಗಿ ಕುಟುಂಬದಲ್ಲಿ ಹೇಗೆ ಜೀವನ ನಡೆಸುವುದು ಅದರ ಬಗ್ಗೆ ಪ್ರೇರಣೆ ನೀಡಲಾಗ್ತದೆ. ಮಾದಕ ದ್ರವ್ಯಗಳಿಂದ ದೂರ ಸರಿಯುವ ಬಗ್ಗೆ ಸಿಗುತ್ತದೆ. ಮಕ್ಕಳಿಗೆ ಕುಟುಂಬದಲ್ಲಿ ಹೇಗೆ ಹಿರಿಯರನ್ನು, ಪೋಷಕರನ್ನು, ತಂದೆ ತಾಯಿಯನ್ನು ಗೌರವಿಸಬೇಕು ಎಂಬುದರ ಬಗ್ಗೆ ಪಾಠ ಹೇಳಿಕೊಡ್ತಲಾಗ್ತದೆ. ಹೇಗೆ ಇತರರನ್ನು ಪ್ರೀತಿಸಬೇಕು, ಸೌಹಾರ್ದತೆಯಿಂದ ಬಾಳಬೇಕು, ಯಾಕೆ ಉಪದ್ರ ಮಾಡಬಾರದು, ಆ ಸ್ಪಷ್ಟ ಚಿಂತನೆಗಳನ್ನು ಕೊಟ್ಟು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಡೆಯುವಂತೆ ಮಾಡುವುದು ಅತಿ ಅಗತ್ಯ. ಆ ರೀತಿಯಲ್ಲಿ ನೋಡಿದರೆ ನಮ್ಮ ಕ್ರೈಸ್ತ ಸಮುದಾಯ ಈಗ ಈ ಪರಿಸರದಲ್ಲಿ ಇಂಥ ರೀತಿಯ ಪುಂಡಾಟಿಕೆ, ಜಗಳ, ಮಾದಕ ದ್ರವ್ಯಗಳು ಇದರಿಂದ ದೂರ ಸರಿತಾ ಇದ್ದಾರೆ. ಆದ್ದರಿಂದ ಐ ಬಿಲೀವ್ ದೆರ್ ಈಸ್ ಎ ಹೋಪ್ ಟು ದ ಕಮ್ಯುನಿಟಿ. ನಮ್ಮ ಸಮುದಾಯಕ್ಕೆ ಒಂದು ಭವಿಷ್ಯ ಇದೆ ಎಂಬ ಒಂದು ಏನು ಹೇಳ್ತಾರೆ ಅರಿವು, ಅದರ ಒಂದು ಸಂತೋಷದ ಸಂಗತಿ ಅಂತಲೇ ನಾನು ಹೇಳಬೇಕು. ಅದು ನನ್ನ ಜೀವನಕ್ಕೆ ತುಂಬ ತೃಪ್ತಿ ಕೊಟ್ಟಿದೆ.
ಆ ಒಂದು ವಾತಾವರಣವನ್ನು ನೀವು ಇಲ್ಲಿ ಸೃಷ್ಟಿಸಿದ್ರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಬದಲಾವಣೆಗಳು ತನ್ನಿಂದ ತಾನೇ ಆಗುವುದಿಲ್ಲ, ಅದಕ್ಕೊಂದು ಕಾರಣ ಕರ್ತೃ ಅಂತ ಬೇಕಾಗ್ತದೆ. ಆ ಕಾರಣ ಕರ್ತೃವಾಗಿ ನೀವು ಈ ಎಲ್ಲ ನೀವು ಏನೆಲ್ಲ ಹೇಳಿದ್ದೀರಿ ಅದನ್ನೆಲ್ಲ ಸಾಧಿಸಿದ್ದೀರಿ. ಮನುಷ್ಯರನ್ನು, ಮಾನವರನ್ನು, ಜನರನ್ನು ಕಟ್ಟುವ ಕೆಲಸ ಖಂಡಿತ ಆಗಿದೆ. ಅದಕ್ಕೆಲ್ಲ ನಾವೇ ಉದಾಹರಣೆ. ಈಗ ಹೊಸಕುರಲ್ ಬಳಗ ಕೇವಲ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ಸುಮ್ಮನೆ ಇರ್ತಿತ್ತು, ಆದರೆ ಅದು ಸುಮ್ಮನೆ ಇರದ ಹಾಗೆ ಅದನ್ನು ನಿರಂತರ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮಗಳೆಲ್ಲ ಒಂದು ಚೌಕಟ್ಟಿನಲ್ಲಿ ರೂಪುರೇಷೆಯಲ್ಲಿ ನಡೆಯುವ ಹಾಗೆ ಆಗಲಿಕ್ಕೆ ನೀವು ಕೂಡ ಒಂದು ಪ್ರಧಾನ ಕಾರಣ ಅಂತ ಹೇಳಲಿಕ್ಕೆ ನನಗೆ ಈ ಸಮಯದಲ್ಲಿ ಹೆಮ್ಮೆ ಅನ್ನಿಸ್ತಾ ಇದೆ. ಖಂಡಿತವಾಗಿ ಫಾದರ್, ನೀವು ನಮ್ಮನ್ನೆಲ್ಲ ಕಟ್ಟಿದ್ದೀರಿ, ಜನರನ್ನು ಕಟ್ಟಿದ್ದೀರಿ, ಈಗ ಎಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀರಿ ಏನು ಅನ್ನಿಸ್ತಾ ಇದೆ. ಜೀವನದ ಬಗ್ಗೆ ನಾವು ಚಿಂತಿಸುವಾಗ ಪ್ರತಿಯೊಂದು ಘಟನೆ ಅಥವಾ ನಮ್ಮಲ್ಲಿ ವಿಶೇಷವಾಗಿ ಗುರುಗಳಲ್ಲಿ ಒಂದು ಅಧ್ಯಾಯದ ಪ್ರಕಾರ ನನ್ನ ಜೀವನ 7 ವರ್ಷದ ಜೀವನ ಇಲ್ಲಿ ತೊಕ್ಕೊಟ್ಟಿನಲ್ಲಿ ನನ್ನ ಜೀವನದ ಒಂದು ಅಧ್ಯಾಯ. ಈ ಅಧ್ಯಾಯ ಈಗ ಕೊನೆಗೊಳ್ತಾ ಇದೆ. ಇನ್ನೊಂದು ಅಧ್ಯಾಯಕ್ಕೆ ಮುನ್ನಡೆಯುವಾಗ ಇಲ್ಲಿ ಏನು ಹೇಳ್ತಾರೆ, ನಾನು ತಥಾಸ್ತು ಅಂತ ಹೇಳಬೇಕು, ಇಲ್ಲಿಂದ ಮುಂದಕ್ಕೆ ಹೋಗ್ತೇನೆ ಅಂತ ಹೇಳಬೇಕು. ಆದರೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂದರೆ, ಈ ಕಳೆದ 7 ವರ್ಷಗಳ ಸೇವೆ ಸಾರ್ಥಕ ಸೇವೆ ಹೌದೋ ಅಲ್ಲವೋ ಎಂಬುದನ್ನು ನಾನು ನೋಡಿಕೊಳ್ಬೇಕು. ಅದು ಯಾವಾಗ ಜನರು ಆ ಬಗ್ಗೆ ಏನು ಹೇಳ್ತಾರೆ ಅದು ಅತಿ ಅಗತ್ಯ. ಒಂದು ವೇಳೆ ಎಲ್ಲ ಜನರು 100ಕ್ಕೆ 100% ಜನರು ಈತ ಒಳ್ಳೆ ಜನ ಅಂತ ಹೇಳಿದರೆ ಅದರಲ್ಲಿ ಏನೋ ಸ್ವಲ್ಪ ತಪ್ಪಿದೆ. ಯಾಕೆಂದರೆ ನಾವು ಒಂದು ನಿರ್ದಿಷ್ಟ ರೀತಿಯ ಸತ್ಯ ನೀತಿಯ ದಾರಿಯನ್ನು ಹಿಡಿಯುವಾಗ ಕೆಲವರಿಗಂತೂ ಬೇಜಾರಾಗ್ತದೆ. ಯಾಕೆಂದರೆ ಅದು ಬೇಡ. ಒಂದು ಉದಾಹರಣೆಗೆ ಒಂದು 5-10% ಜನರು ಈತ ಸರಿ ಇಲ್ಲಪ್ಪ ಅಂತ ಹೇಳಿದರೆ ನಾನು ಸರಿ ದಾರಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದರೆ 90% ಜನರು ಇವನು ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಅದು ಕೂಡ ಸರಿಯಲ್ಲ. ಹಾಗಿರುವಾಗ ಈ ಸಮುದಾಯದಲ್ಲಿ ಕಳೆದ 7 ವರ್ಷಗಳಲ್ಲಿ ನನಗಂತೂ ತೃಪ್ತಿ ಇದೆ. ನಾನು ಹೇಳಿಕೊಟ್ಟ ಪಾಠ ಇರಬಹುದು, ಪ್ರಾರ್ಥನೆಯಲ್ಲಿ ಜನರು ಭಾಗ್ಯ ಆಗುತ್ತಿದ್ದ ರೀತಿ ಇರಬಹುದು, ಎಲ್ಲ ಸಮಯದ ಜನರೊಡನೆ ಸ್ಪಂದಿಸುವ ರೀತಿ ಇರಬಹುದು. ಇದೆಲ್ಲವನ್ನು ನೋಡುವಾಗ ಅತ್ಯಾನಂದ, ಸಂತೋಷ, ಒಂದು ರೀತಿಯ ತೃಪ್ತಿ, ಜೀವನ ಸಾರ್ಥಕವಾಯಿತು ಎಂಬ ಒಂದು ಏನು ಹೇಳ್ತಾರೆ ಒಂದು ಚಿಂತನೆ ನನ್ನಲ್ಲಿ ಮೂಡಿ ಬಂದಿದೆ. ಆ ಭಗವಂತನಿಗೆ ಸ್ತೋತ್ರವಾಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಅಂತಹ ಒಂದು ಏನು ಹೇಳ್ತಾರೆ ಪರಿಸರವನ್ನು ನೀವೆಲ್ಲರೂ ನನಗೆ ಕೊಟ್ಟಿದ್ದೀರಾ, ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ, ನನ್ನ ಚಿಂತನೆಗಳನ್ನು ಆಲಿಸಿದ್ದೀರಾ, ನಿಮ್ಮ ಚಿಂತನೆಗಳನ್ನು ನಾನು ಆಲಿಸಿದ್ದೇನೆ. ಹಾಗೆ ನಾವು ಎಲ್ಲರೂ ಒಟ್ಟಾಗಿ ನಮ್ಮ ಚಿಂತನೆಗಳನ್ನು ಒಟ್ಟಿಗೆ ಹಾಕಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅಭಿವೃದ್ಧಿಯ ಪಥದಲ್ಲಿ ನಡೆಯಲು ಸಾಧ್ಯವಾಗಿದೆ ಎಂಬ ಒಂದು ತೃಪ್ತಿ. ಎಲ್ಲರೂ ಸೇರಿ ಒಂದು ಪ್ರಯತ್ನ ಪಟ್ಟಿದ್ದೇವೆ. ಉಳ್ಳಾಲದಲ್ಲಿ ಒಂದು ಹೊಸ ರೀತಿಯ ವಾತಾವರಣ ಆಗಬೇಕು ಅನ್ನುವಂತಹ ಒಂದು ಪ್ರಯತ್ನ, ಅದಕ್ಕೆ ಎಲ್ಲರೂ ಕೊಡುಗೆ ನೀಡಿದ್ದಾರೆ. ನಿಮ್ಮ ಮಾರ್ಗದರ್ಶನ ಅದಕ್ಕೆ ವಿಶೇಷವಾಗಿತ್ತು ಫಾದರ್. ಅದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅದಕ್ಕಾಗಿ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ನಿಮಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಫಾದರ್. ಈಗ ಕೊನೆಯದಾಗಿ ನಿಮ್ಮ ಸಂದೇಶ ಒಂದು ಫಾದರ್ ನಮಗೆ. ನಮ್ಮ ಮಂಗಳೂರು ನಗರ ಸ್ಮಾರ್ಟ್ ಸಿಟಿಯಾಗಿ ಬೆಳೀತಾ ಇದೆ. ಹಾಗಿರುವಾಗ ನಮ್ಮ ಮಕ್ಕಳು ಈ ಸ್ಮಾರ್ಟ್ ಸಿಟಿಯಲ್ಲಿ ಯಾವ ರೀತಿಯಲ್ಲಿ ಜೀವಿಸಬಹುದು, ಯಾವ ರೀತಿಯ ಕಸಬು, ಯಾವ ರೀತಿಯ ಕೆಲಸ ಅವರಿಗೆ ಸಿಗಬಹುದು ಎಂಬುದರ ಬಗ್ಗೆ ನಮ್ಮ ಈ ಉಳ್ಳಾಲದ ಪರಿಸರದಲ್ಲಿ ಸ್ವಲ್ಪ ಚಿಂತನೆ ನಡೆಸುವುದು ಅತಿ ಅಗತ್ಯ. ಯಾಕೆಂದರೆ ನಾವು ಊರು ಬಿಟ್ಟು ಹೋಗೋದು, ದುಬೈಗೆ ಹೋಗೋದು, ಕುವೈಟಿಗೆ ಹೋಗೋದು, ಇಸ್ರಾಯಲಿಗೆ ಹೋಗೋದು, ಎಲ್ಲೆಲ್ಲಿ ಹೋಗೋದು. ಆದರೆ ನಮ್ಮೂರಿನಲ್ಲಿ ಅದೆಷ್ಟು ಆಶೀರ್ವಾದಗಳಿವೆ ಎಂಬುದರ ಬಗ್ಗೆ ನಮಗೆ ಅರಿವಿಲ್ಲ. ಅತ್ಯುತ್ತಮವಾದ ಮೆಡಿಕಲ್ ಕಾಲೇಜ್ಗಳಿವೆ, ಇಂಜಿನಿಯರಿಂಗ್ ಕಾಲೇಜ್ಗಳಿವೆ, ಉತ್ಕೃಷ್ಟ ಮಟ್ಟದಲ್ಲಿ ಸೇವೆ ಸಲ್ಲುವ ಶಿಕ್ಷಣ ಸಂಸ್ಥೆಗಳಿವೆ, ಸಾಮಾಜಿಕ ಸಂಸ್ಥೆಗಳಿವೆ. ಅದನ್ನು ನಮ್ಮ ಮಕ್ಕಳಿಗೆ ಇಲ್ಲೇ ಭವಿಷ್ಯ ಇದೆ. ನಮ್ಮಲ್ಲಿಗೆ ಎಲ್ಲೆಲ್ಲಿಂದ ಬರೋದು, ಉತ್ತರ ಕರ್ನಾಟಕದಿಂದ ಮತ್ತು ಗೊತ್ತಿಲ್ಲ ಆಂಧ್ರ ಪ್ರದೇಶದಿಂದ, ತಮಿಳುನಾಡಿಂದ ಬಂದು ಜನರು ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮವರು ಎಲ್ಲೋ ಹೋಗಿ ಕಿಂಚಿತ್ತು ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಆದರೆ ನಮ್ಮಲ್ಲೇ ಅದನ್ನು ಸಾಧಿಸಲು ಸಾಧ್ಯವಿದೆ. ಆದುದರಿಂದ ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ, ನಮ್ಮ ಇಂಟೆಲಿಜೆನ್ಸ್ ಏನಿದೆ, ನಮ್ಮ ಹೃದಯಾಂತರಾಳದಲ್ಲಿ ಏನಿದೆ, ಇದೆಲ್ಲವನ್ನು ಒಟ್ಟಿಗೆ ಹಾಕಿ ನಮ್ಮ ನಗರವನ್ನು ನಿಜವಾಗಿಯೂ ಸ್ಮಾರ್ಟ್ ಸಿಟಿ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನಾವು ಭಾಗಿಗಳಾಗಬೇಕು. ಇದು ಕೇವಲ ಒಂದು ಸ್ಮಾರ್ಟ್ ಸಿಟಿಯಾಗಿ ಒಂದು ಕೆಲವು ಕಾಂಟ್ರಾಕ್ಟ್ ತೆಗೆದುಕೊಂಡು ನಮ್ಮೆಷ್ಟು ಜನರಿಗೆ ಅಷ್ಟು ಹಣ ಅದು ವಿಷಯವಲ್ಲ. ಆದರೆ ಈ ಸ್ಮಾರ್ಟ್ ಸಿಟಿಯಲ್ಲಿ ನಾವು ಲೀಡರ್ಸ್ ಆಗಿದ್ದೇವೋ, ನಮ್ಮ ಮಕ್ಕಳು ಲೀಡರ್ಸ್ ಆಗಿದ್ದಾರೋ, ಆ ಬಗ್ಗೆ ತುಂಬ ಚಿಂತನೆ ನಡೆಯಬೇಕೆಂಬುದು ನನ್ನ ಒಂದು ಭಾವನೆ. ಅದು ಪ್ರಪ್ರಥಮ ವಿಷಯ. ಎರಡನೇ ವಿಷಯ, ಅದು ನಡೆಯಬೇಕಾದರೆ ನಮಗೆ ಪರಸ್ಪರ ವಿಶ್ವಾಸ ಬೇಕು.
ನಾವು ಯಾವುದೇ ಸಮುದಾಯದವರಿರಲಿ ವಿಶ್ವಾಸ ಇಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ಆ ಒಮ್ಮನಸ್ಸಿನಿಂದ ಜೀವಿಸಲು ಬಹಳಷ್ಟು ಕಷ್ಟವಾಗ್ತದೆ. ಅದು ಏನು ಪ್ರಯತ್ನ ಕಳೆದ ವರ್ಷಗಳಲ್ಲಿ ನಡೀತಾ ಬಂದಿದೆ, ಜನರನ್ನು ಒಗ್ಗೂಡಿಸುವ, ವಿಶ್ವಾಸ ತುಂಬಿಸುವಂತಹ, ಭರವಸೆ ಮೂಡಿಸುವಂತಹ ಏನೆಲ್ಲ ಪ್ರಯತ್ನಗಳು ನಡೆದಿವೆ, ಕೋಮು ಗಲಭೆಯನ್ನು ದೂರ ಮಾಡುವಂಥ ಪ್ರಯತ್ನಗಳು, ಅದು ಮುಂದುವರೆದುಕೊಂಡು ಹೋಗಬೇಕು. ಅದಕ್ಕೆ ಎಲ್ಲ ಸರ್ವಧರ್ಮದ ನಾಯಕರು, ಅದೇ ರೀತಿ ತಳಹದಿಯಲ್ಲಿರುವ ಏನು ಹೇಳ್ತಾರೆ ಗ್ರೌಂಡ್ ಲೆವೆಲಲ್ಲಿರುವ ಈ ಚಿಕ್ಕ ಪುಟ್ಟ ನಾಯಕರು ಎಲ್ಲರೂ ಕೈ ಜೋಡಿಸಬೇಕು. ವಿಷಯ ಇಷ್ಟೇ, ನನ್ನ ಹೆಸರು ಅಗತ್ಯವಲ್ಲ, ನನ್ನ ಸ್ವಾರ್ಥ ಅಗತ್ಯವಲ್ಲ, ನನಗೇನು ಸಿಗುತ್ತದೆ ಎಂಬುದು ಅಗತ್ಯವಲ್ಲ, ಬದಲಾಗಿ ನನ್ನ ಮುಖಾಂತರ ಪರರಿಗೆ, ಸಮುದಾಯಕ್ಕೆ, ಇಡೀ ಜಗತ್ತಿಗೆ, ನಮ್ಮ ರಾಷ್ಟ್ರಕ್ಕೆ ಏನು ಸಿಗುತ್ತದೆ ಎಂಬುದು ಅತಿ ಅಗತ್ಯ. ಅದರೊಡನೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಈ ದಕ್ಷಿಣ ಕನ್ನಡದವರು ಅದೆಷ್ಟೋ ಜನರು ಹೆಸರುವಾಸಿಯಾದ ನಾಯಕರಾಗಿದ್ದರು. ಆದರೆ ಅದೀಗ ಚರಿತ್ರೆ. ಬೇಜಾರಿನ ಸಂಗತಿ ಏನೆಂದರೆ, ನಮ್ಮಲ್ಲಿ ಆ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಕೊಡುವಂತಹ ಮುಖಂಡರೇ ಇಲ್ಲ ಅಲ್ವಾ ಎಂಬ ಒಂದು ಬೇಜಾರು. ನಮ್ಮದು ಶಿಕ್ಷಿತರ ಜಿಲ್ಲೆ, ಯಾತಕ್ಕೋಸ್ಕರ ಒಬ್ಬ ಪ್ರಧಾನಿ ನಮ್ಮ ದಕ್ಷಿಣ ಕನ್ನಡದ ಯಾಕೆ ಬರಬಾರ್ದು? ಯಾತಕ್ಕೋಸ್ಕರ ಒಬ್ಬ ರಾಷ್ಟ್ರಪತಿ ದಕ್ಷಿಣ ಕನ್ನಡದಿಂದ ಬರಬಾರ್ದು? ನಾವು ಶಿಕ್ಷಿತರಾದರೆ ನಮ್ಮಲ್ಲಿ ಏನು ಹೇಳ್ತಾರೆ, ಎಲ್ಲ ರೀತಿಯ ಎಕ್ಲೆಕ್ಟಿಗೆ ಅಪ್ರೋಚ್ ಆಗಿ ಎಲ್ಲ ರೀತಿಯ ಶಿಕ್ಷಣ ನಮಗೆ ಸಿಗುತ್ತದೆ. ಆದರೆ ನೀತಿವಂತರು ಸತ್ಯದ ನಡೆಯೋದಾದರೆ ಯಾತಕ್ಕೋಸ್ಕರ ಈ ಪ್ರಗತಿ ಆಗಿಲ್ಲ? ನಾವು ಯಾಕೆ ಇನ್ನೂ ಕೂಡ ಹಿಂದಕ್ಕಿದ್ದೇವೆ? ಅದರ ಬಗ್ಗೆ ಎಲ್ಲ ಸಾಮಾಜಿಕ ಮುಖಂಡರಿರಲಿ, ಧಾರ್ಮಿಕ ಮುಖಂಡರಿರಲಿ, ನಾವೆಲ್ಲರೂ ಒಟ್ಟಾಗಿ ಚಿಂತನೆ ಮಾಡಬೇಕು. ಇದರ ಮೂಲಕ ಹೊಸ ಸಮಾಜವನ್ನು, ಹೊಸ ರಾಷ್ಟ್ರವನ್ನು ಕಟ್ಟಲು ನಾವು ಬದ್ಧರಾಗಿದೆ ಮಾತ್ರವಲ್ಲ, ಅದಕ್ಕೆ ನಮ್ಮ ಕಿರುಕಾಣಿಕೆ ಇದೆ ಎಂಬುದನ್ನು ನಾವು ತೋರಿಸಿಕೊಡಲು ಸಾಧ್ಯ. ನನ್ನ ಆಸೆ ಅಷ್ಟೇ, ನಮ್ಮ ಸಮುದಾಯದಿಂದ, ಈ ತೊಕ್ಕೊಟ್ಟು ಪೆರ್ಮಣ್ ಉಳ್ಳಾಲ್ ಸಮುದಾಯದಿಂದ ಯಾರಾದರೂ ಒಬ್ಬರು ರಾಷ್ಟ್ರಪತಿ ಆಗಲಿ, ಯಾರಾದರೂ ಒಬ್ಬನು ನಾಯಕನಾಗಿ ಬೆಳೆಯಲಿ, ಒಪೋಸಿಷನ್ ನಾಯಕನಾದರೂ ಚಿಂತೆ ಇಲ್ಲ, ಬೆಳೆಯಲಿ. ಹಾಗಿದ್ದರೆ ಅದು ನಿಜವಾಗಿಯೂ ನಮ್ಮ ಪ್ರಯತ್ನ ಫಲದಾಯಕವಾಗಿದೆ ಎಂಬುದು ನನ್ನ ಚಿಂತನೆ. ಬಹುಶಃ ಆ ಹಾದಿಯಲ್ಲಿ ನಾವು ಪೋಷಕರು, ಶಿಕ್ಷಕರು, ನಾಯಕರು ಎಲ್ಲರೂ ಕೈ ಜೋಡಿಸಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸ್ಮಾರ್ಟ್ ಸಿಟಿಯಾಗಿ ನಗರ ಬೆಳೆದರೆ ಸಾಲದು, ಅದು ಕೊಟ್ಟರು ಜೊತೆಗೆ ನಾವು ನಮ್ಮ ಮಕ್ಕಳು ಸ್ಮಾರ್ಟ್ ಆಗಿ ಬೆಳೆಯಬೇಕು, ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಬೇಕು. ನಮ್ಮಿಂದ ರಾಷ್ಟ್ರಮಟ್ಟದ ನಾಯಕರು ಈ ಪರಿಸರದಿಂದ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾರೇ ಆಗಲಿ, ಅದೊಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತಹ ನಾಯಕರನ್ನು ಕಂಡ್ರೆ ನಮಗೆ ಹೆಮ್ಮೆ. ಅದು ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಧರ್ಮ ಇರಲಿ, ಅಂತಹ ಒಂದು ವಾತಾವರಣ ಮೂಡಿ ಬರಲಿ ಅಂತ ಹೇಳಿಕೊಳ್ತಾ, ಇಷ್ಟು ಹೊತ್ತು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದಂತಹ, ಕಳೆದ 7 ವರ್ಷಗಳಲ್ಲಿ ನಿರಂತರ ಸಮಾಜಕ್ಕೆ, ವಿಶೇಷವಾಗಿ ಪೊಸಕುರಲ್ ಬಳಗಕ್ಕೆ, ಪೊಸಕುರಲ್ ವಾಹಿನಿಗೆ ಮಾರ್ಗದರ್ಶನ ನೀಡಿದಂತಹ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ್ರವರು ನಮಗೆ ಹತ್ತಿರದಲ್ಲೇ ಮತ್ತಕ್ಕೂ ಇರ್ತಾರೆ. ಅವರ ಮಾರ್ಗದರ್ಶನ ನಮಗೆ ಯಾವತ್ತೂ ಇರಲಿ, ಸಮಾಜಕ್ಕೆ ಮತ್ತಷ್ಟು ಅವರಿಂದ ಮಾರ್ಗದರ್ಶನ, ಕೊಡುಗೆಗಳು, ಆಶೀರ್ವಾದನ ಆ ಮಾತುಗಳು ಬರಲಿ ಅಂತ ಹಾರೈಸ್ತಾ, ಪೊಸಕುರಲ್ನ ಈ ಒಂದು ಮಾತುಕತೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತಹ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾಣ ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.